ನೋಡ್ತಾ ಇದ್ದೀರಾ ನಮ್ಮ ಕುಟ್ಟ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ. ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ನಮ್ಮ ಕರಾವಳಿ ಭಾಗ ಸದ್ಯ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಮಾತ್ರ ಅಲ್ಲ, ಇಡೀ ರಾಜ್ಯವು ಕೂಡ ಚರ್ಚೆ ಮಾಡ್ತಾ ಇದೆ. ಕರಾವಳಿ ಭಾಗದತ್ತ ನೋಡ್ತಾನೆ ಇದೆ. ಯಾಕಂದ್ರೆ 1 ತಿಂಗಳುಗಳ ಅಂತರದಲ್ಲಿ ಕರಾವಳಿ ಭಾಗದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಮತ್ತೆ ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂತಹ ಕಪ್ಪು ಹಣೆಪಟ್ಟಿ ಏನಿದೆ ಮತ್ತೆ ನಮ್ಮ ಕರಾವಳಿ ಭಾಗಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಬಂದಿದೆ. ಇವೆಲ್ಲದರ ಜೊತೆಗೆ ಕರಾವಳಿ ಭಾಗದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾನೂನನ್ನ ಹತೋಟಿಗೆ ತರಬೇಕು, ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೇಜರ್ ಆಗಿರುವಂತಹ ಸರ್ಜರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯಲ್ಲಿ ಮಾಡಲಾಗಿದೆ. ಯಾಕಂದ್ರೆ ಇನ್ನು ಮುಂದೆ ಆದರೂ ಕೂಡ ಶಾಂತಿ ಸುವ್ಯವಸ್ಥೆ ನೆಲೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಿ ತನಕ ಅಂತ ಬಂದಾಗ ಮಂಗಳೂರು ಪೊಲೀಸ್ ಕಮಿಷನರ್ ಅವರನ್ನ ಜೊತೆಗೆ ಮಂಗಳೂರು SP ಅವರನ್ನ ಈ ಹಿಂದೆ ಉಡುಪಿಯಲ್ಲಿ SP ಆಗಿದ್ದವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ SP ಆಗಿ ಕೆ ಅರುಣ್ ಕುಮಾರ್ ಅವರು ಬಂದಿದ್ದಾರೆ. ಇವೆಲ್ಲದರ ಜೊತೆಗೆ ಪೊಲೀಸ್ ಕಮಿಷನರ್ ಆಗಿ ಖಡಕ್ ಆಗಿರುವಂತಹ ಸೂಪರ್ ಕಾಪ್ ಸುಧೀರ್ ಕುಮಾರ್ ರೆಡ್ಡಿ ಅವರು ನಮ್ಮ ಮಂಗಳೂರು ಪೊಲೀಸ್ ಕಮಿಷನರ್ ಆಯುಕ್ತರಾಗಿ ಬಂದಿದ್ದಾರೆ. ಇವೆಲ್ಲದರ ಜೊತೆಗೆ ಇದೀಗ ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಪೊಲೀಸ್ ಇಲಾಖೆಯ ಮೇಲೆ. ಯಾಕಂತ ಬಂದಾಗ ಸಾಲು 15 ಹಿಂದೂ ಕಾರ್ಯಕರ್ತರ ಮೇಲೆ FIR ಅನ್ನ ದಾಖಲು ಮಾಡಲಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಪುತ್ತಿಲ ಪರಿವಾರ ಇದರ ಮುಖ್ಯಸ್ಥರು ಜೊತೆಗೆ BJP ಮುಖಂಡರಾಗಿರುವಂತಹ ಅರುಣ್ ಕುಮಾರ್ ಪುತ್ತಿಲ ಇವರಿಗೆ ಗಡಿಪಾರು ನೋಟಿಸ್ ಮಾಡಲಾಗಿದೆ. ಇವರಿಗೆ ಗಡಿಪಾರು ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಜೊತೆಗೆ ಹಿಂದೂ ಮುಖಂಡರು ಅಂತ ಬಂದಾಗ ಈ ಕರಾವಳಿ ಭಾಗ ಅಂತ ಬಂದಾಗ ಹಿಂದುತ್ವದ ಭದ್ರಕೋಟೆ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಹಿಂದೂ ಹಿರಿಯ ಮುಖಂಡರಾಗಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಭಾಕರ್ ಕಲ್ಲಡ್ಕ ಭಟ್ ಇವರ ಮೇಲೆ ಕೇಸು ದಾಖಲಾಗಿದೆ. ಇದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇವರ ಜೊತೆಗೆ ಬಂಧನ ಭೀತಿಯಲ್ಲಿದ್ದಾರೆ. ಬಜ್ಪೆ ಚಲೋ ಅಲ್ಲಿ ಪ್ರಮುಖವಾಗಿರುವಂತಹ ಭಾಷಣ ಮಾಡಿರುವಂತಹ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಅವರು. ಈ ಬಗ್ಗೆ ಬಿಗ್ ಅಪ್ಡೇಟ್ಸ್ ಬರ್ತಾ ಇದೆ. ಈಗ ಏನಾಗಿದೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಅಲ್ಲಿ ಕರಾವಳಿಯಲ್ಲಿ ಹಿಂದೂ ಕಾರ್ಯಕರ್ತರೇ ಟಾರ್ಗೆಟ್ ಆಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ, ಸದ್ಯದ ಬೆಳವಣಿಗೆಗಳು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಯನ್ನ ಎಬ್ಬಿಸಿದೆ. ಯಾಕಂದ್ರೆ ಪುತ್ತಿಲ ಪರಿವಾರದ ಮುಖ್ಯಸ್ಥರು ಜೊತೆಗೆ BJP ಮುಖಂಡರು ಜೊತೆಗೆ ಹಿಂದೂ ಮುಖಂಡರಾಗಿರುವಂತಹ ಅರುಣ್ ಕುಮಾರ್ ಪುತ್ತಿಲರಿಗೆ ಗಡಿಪಾರು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ.
ಅರುಣ್ ಕುಮಾರ್ ಪುತ್ತಿಲ ಗಡೀಪಾರಿಗೆ ನಿರ್ಧಾರ ಮಾಡಲಾಗಿದೆ. ಜೊತೆಗೆ ವಿಚಾರಣೆಗೆ ಆಗಮಿಸುವಂತೆಯೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಪುತ್ತೂರು ಸಹಾಯಕ ಆಯುಕ್ತರ ಕಚೇರಿಯಿಂದ ನೋಟಿಸ್ ಅನ್ನ ನೀಡಲಾಗಿದೆ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ. ಪುತ್ತೂರು ಸಹಾಯಕ ಆಯುಕ್ತರಿಂದ ಅರುಣ್ ಕುಮಾರ್ ಪುತ್ತಿಲ ಇವರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಜೊತೆಗೆ ಏನೆಲ್ಲ ಇದೆ, ಅದರಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ, ಯಾತಕ್ಕೋಸ್ಕರ ಅರುಣ್ ಕುಮಾರ್ ಪುತ್ತಿಲ ಅವರನ್ನ ಗಡೀಪಾರು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ನೋಟಿಸ್ ನೀಡಲಾಗಿದೆ ಅನ್ನುವಂತಹ ವಿಚಾರವನ್ನು ನೋಡಿದಾಗ, ಕಲಬುರಗಿ ಜಿಲ್ಲೆಯ ಶಹಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡೀಪಾರು ಮಾಡಲಾಗುತ್ತದೆ ಎಂದು ಆದೇಶವನ್ನು ಹೊರಡಿಸಲಾಗಿದೆ. ಕಲಬುರಗಿಯ ಶಹಾಬಾದ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಅರುಣ್ ಕುಮಾರ್ ಪುತ್ತಿಲ ಇವರನ್ನ ಗಡೀಪಾರು ಮಾಡಲಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಜೊತೆಗೆ ಜೂನ್ 6ರಂದು ವಿಚಾರಣೆಗೆ ಆಗಮಿಸುವಂತೆ ನೋಟಿಸ್ ಅನ್ನ ನೀಡಲಾಗಿದೆ. ಜೂನ್ 6ರಂದು ವಿಚಾರಣೆಗೆ ಆಗಮಿಸಬೇಕು ಅನ್ನೋ ನಿಟ್ಟಿನಲ್ಲಿ ನೋಟಿಸ್ ಅನ್ನ ನೀಡಲಾಗಿದೆ. ಒಂದು ವೇಳೆ ಈ ವಿಚಾರಣೆಗೆ ಹಾಜರಾಗದೇ ಇದ್ದಲ್ಲಿ ನೇರವಾಗಿ ಅರುಣ್ ಕುಮಾರ್ ಪುತ್ತಿಲ ಅವರನ್ನ ಕಲಬುರಗಿಗೆ ಶಹಾಬಾದ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡೀಪಾರು ಮಾಡಲಾಗುತ್ತದೆ ಎಂದು ಎಚ್ಚರಿಸಲಾಗಿದೆ ಈ ನೋಟಿಸ್ನಲ್ಲಿ. ಜೊತೆಗೆ ಈ ಕುರಿತು ಕಂದಾಯ ಇಲಾಖೆ ಸಹಾಯಕ ಆಯುಕ್ತರು ಜೂನ್ 6ರಂದು ವಿಚಾರಣೆಯನ್ನ ನಿಗದಿಪಡಿಸಿದ್ದಾರೆ. ಜೂನ್ 6ರಂದು ಈ ವಿಚಾರಣೆಯನ್ನ ಕಂದಾಯ ಇಲಾಖೆ ಸಹಾಯಕ ಆಯುಕ್ತರು ನಿಗದಿಪಡಿಸಿದ್ದಾರೆ. ಜೊತೆಗೆ ಈ ವಿಚಾರಣೆಗೆ ಅರುಣ್ ಕುಮಾರ್ ಪುತ್ತಿಲ ಅವರು ತಪ್ಪದೆ ಹಾಜರಾಗುವಂತೆ ನೋಟಿಸ್ನಲ್ಲಿ ಸೂಚಿಸಲಾಗಿದೆ. ಈ ಪ್ರಕರಣದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರು ಸ್ವತಃ ನ್ಯಾಯವಾದಿಯವರ ಮೂಲಕ ವಿಚಾರಣೆಗೆ ಹಾಜರಾಗಿ ವಾದಿಸಬಹುದೆಂದು ಸಹ ಉಲ್ಲೇಖ ಮಾಡಲಾಗಿದೆ. ಒಂದು ವೇಳೆ ಅರುಣ್ ಕುಮಾರ್ ಪುತ್ತಿಲ ಅಥವಾ ನ್ಯಾಯವಾದಿಯವರ ಮೂಲಕ ವಿಚಾರಣೆಗೆ ಹಾಜರಾಗಿ ವಾದಿಸಬಹುದೆಂದು ಕೂಡ ಈ ಒಂದು ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಂದು ವೇಳೆ ಇದಕ್ಕೆ ತಪ್ಪಿದ್ದಲ್ಲಿ ಲಭ್ಯವಿರುವ ಮಾಹಿತಿಯ ಆಧಾರದಲ್ಲಿ ಏಕಪಕ್ಷೀಯವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಎಂದು ಉಪವಿಭಾಗದ ದಂಡಾಧಿಕಾರಿಯಾಗಿರುವ ಸಹಾಯಕ ಆಯುಕ್ತರು ಜಾರಿ ಮಾಡಿದ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದರೆ ಒಂದು ವೇಳೆ ಈ ಒಂದು ವಿಚಾರವನ್ನ ಅವರು ತಪ್ಪಿದ್ದಲ್ಲಿ ಲಭ್ಯವಿರುವಂತಹ ಮಾಹಿತಿಯ ಆಧಾರದಲ್ಲಿ ಏಕಪಕ್ಷೀಯವಾಗಿ ಅಂದರೆ ಗಡೀಪಾರು ಮಾಡುವಂತಹ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ ಎಂದು ಉಪವಿಭಾಗದ ದಂಡಾಧಿಕಾರಿ ಸಹಾಯಕ ಆಯುಕ್ತರು ಜಾರಿ ಮಾಡಿದಂತಹ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ಬಿಜೆಪಿ ವಲಯದಲ್ಲೂ ಕೂಡ ಈ ಒಂದು ನೋಟಿಸ್ ಜೊತೆಗೆ ಈ ಒಂದು ನಡೆ ಬಹಳಷ್ಟು ಚರ್ಚೆಯನ್ನ ಸೃಷ್ಟಿ ಮಾಡಿದೆ. ಅಂದರೆ ಒಂದೇ ಒಂದು ಸಂಘಟನೆ ಅಥವಾ ಒಂದೇ ಒಂದು ಉದ್ದೇಶವಿರುವಂತಹ ತತ್ವ ಸಿದ್ಧಾಂತವಿರುವಂತಹ ವ್ಯಕ್ತಿಗಳು ಟಾರ್ಗೆಟ್ ಆಗ್ತಾ ಇದ್ದಾರೆ. ಒಂದೇ ಸಲ 15 ಜನ ಹಿಂದೂ ಕಾರ್ಯಕರ್ತರ ಮೇಲೆ ಈ ರೀತಿ FIR ದಾಖಲು ಕೂಡ ಮಾಡಿರುವಂಥದ್ದು ಬಹಳಷ್ಟು ಚರ್ಚೆಗೆ ಕಾರಣ ಆಗಿರುವಂತಹ ವಿಚಾರ. ಜೊತೆಗೆ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಈ ಗಡೀಪಾರು ನೋಟಿಸ್ ಅನ್ನು ನೀಡಲಾಗಿದೆ. ಆ ಹಿನ್ನೆಲೆ ಅರುಣ್ ಕುಮಾರ್ ಪುತ್ತಿಲ ಅವರು ಈ ಬಗ್ಗೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಬಗ್ಗೆ ಅರುಣ್ ಕುಮಾರ್ ಪುತ್ತಿಲ ಅವರು ಈ ಗಡೀಪಾರಿನ ಬಗ್ಗೆ ಏನು ಹೇಳಿದ್ದಾರೆ ನೋಡ್ಕೊಂಬನ್ನಿ. ಈ ದಿವಸ ಪೊಲೀಸ್ ಇಲಾಖೆಯಿಂದ AC ಅವರ ಮುಖಾಂತರ ನೋಟಿಸನ್ನು ಗಡೀಪಾರು ಆದೇಶವನ್ನು ಮಾಡಿ ಇವತ್ತು ನೋಟಿಸ್ ಜಾರಿಗೊಳಿಸಿದ್ದಾರೆ. 6ನೇ ತಾರೀಕಿಗೆ AC ಕಚೇರಿಗೆ ಹೋಗಿ ಹಾಜರಾಗಬೇಕು, ಇಲ್ಲದಿದ್ದರೆ ಕಲಬುರಗಿ ಜಿಲ್ಲೆಗೆ ಗಡೀಪಾರನ್ನು ಮಾಡ್ತೇವೆ ಅನ್ನತಕ್ಕಂಥ ಆದೇಶದ ಪ್ರತಿ ಇವತ್ತು ನಮ್ಮ ಕೈ ಸೇರಿದೆ. ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಬಂದ ನಂತರ ನಿರಂತರವಾಗಿ ಹಿಂದೂ ವಿರೋಧಿ ಧೋರಣೆಗಳು ಮತ್ತು
ತುಷ್ಟೀಕರಣದ ರಾಜಕಾರಣ ನಡೀತಾ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ನಾನು ಕಳೆದ 30-35 ವರ್ಷಗಳಲ್ಲಿ ಸಾಮಾಜಿಕ ಜೀವನವನ್ನು ಮಾಡ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ಸಾಮಾಜಿಕ ಕೆಲಸ ಕಾರ್ಯಗಳು ಜೊತೆಗೆ ಹಿಂದೂ ಧರ್ಮದ ಮತ್ತು ಹಿಂದೂ ಸಂಘಟನೆಯ ಕೆಲಸ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಯಾವುದೇ ರೀತಿಯ ದರೋಡೆ ಕೊಲೆ ಪ್ರಕರಣಗಳಲ್ಲಿ ನಾನು ಶಾಮೀಲಾಗಲಿಲ್ಲ. ನನ್ನ ಮೇಲೆ ಕೇಸುಗಳು ದಾಖಲಾಗಿದ್ದರೂ ಕೆಲವೊಂದು ಧಾರ್ಮಿಕ ವಿಚಾರಗಳು ಸರ್ಕಾರದ ವಿರೋಧ ಆದಾಗ ಪ್ರತಿಭಟನೆಯ ಸಂದರ್ಭದಲ್ಲಿ ಆಗಿದ್ದಿರ್ಬೋದು, ಅಥವಾ ಗೋಹತ್ಯೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಅದನ್ನು ವಿರೋಧಿಸ್ತಕ್ಕಂಥ ವ್ಯವಸ್ಥೆ ಇರ್ಬೋದು. ಸಾಮಾಜಿಕವಾಗಿ ಬೇರೆ ಬೇರೆ ವಿರೋಧಗಳು ಬಂದಾಗ ಆ ಸಂದರ್ಭದಲ್ಲಿ ನೇತೃತ್ವವನ್ನು ತಗೊಂಡ ಸಂದರ್ಭದಲ್ಲಿ ಆಗಿರತಕ್ಕಂಥ ಕೇಸುಗಳಾಗಿದೆ ಹೊರತು ಇನ್ನಿತರ ಯಾವುದೇ ಕೇಸುಗಳು ನನ್ನ ಮೇಲೆ ಇಲ್ಲ. ಇವತ್ತು ಅತ್ಯಂತ ಯಶಸ್ವಿಯಾಗಿ ಸನಾತನವಾಗಿರತಕ್ಕಂತಹ ಧರ್ಮದ ವಿರುದ್ಧ ಮತ್ತು ಆ ಕಾರ್ಯಕರ್ತರನ್ನು ದಮನ ನೀತಿಯ ಕಾರ್ಯವೈಖರಿ ಇವತ್ತು ಸರ್ಕಾರದ ಮುಖಾಂತರ ಆಗಿದೆ. ಈ ರೀತಿ ಗಡೀಪಾರು ಮಾಡುವಂತಹ ವಿನಾಕಾರಣ ಕೇಸು ದಾಖಲು ಮಾಡತಕ್ಕಂತಹ ಆ ಪ್ರಯತ್ನದ ಜೊತೆಗೆ ಇವತ್ತು ಸಮಾಜದ ಹಿಂದುತ್ವದ ಧರ್ಮದ ಕೆಲಸವನ್ನು ಮಾಡತಕ್ಕಂಥ ಕಾರ್ಯಕರ್ತರ ಮಾನಸಿಕತೆಯನ್ನು ಕುಗ್ಗಿಸಬಹುದು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಇವತ್ತು ಆ ಗಡೀಪಾರು ಆದೇಶ ಜಾರಿಯಾಗಿದೆ ಅಂತ ನಾನು ಭಾವಿಸಿದ್ದೇನೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಸ್ವೀಕಾರ ಮಾಡೋದಿಲ್ಲ. ಸರ್ಕಾರದ ಕಡೆಯಿಂದ ನನ್ನ ವಿರುದ್ಧ ಯಾವುದೇ ಪ್ರಕರಣಗಳನ್ನು ದಾಖಲು ಮಾಡಿದರೂ ಕೂಡ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಮತ್ತೆ ಧರ್ಮವನ್ನು ಮತ್ತು ಸನಾತನವಾಗಿರ್ತಕ್ಕಂಥ ಹಿಂದೂ ಧರ್ಮದ ವಿಚಾರದಲ್ಲಿ ಯಾವತ್ತೂ ಕೂಡ ರಾಜಿಗೆ ನಾನು ಸುತಾರಾಮ್ ಒಪ್ಪುವುದಿಲ್ಲ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಇವತ್ತು ಆಡಳಿತ ವ್ಯವಸ್ಥೆಗೆ ತಿಳಿಸ್ತಾ ಇದ್ದೇನೆ. ನಿನ್ನೆ ರಾತ್ರಿ ಮತ್ತು ಮೊನ್ನೆ ರಾತ್ರಿ ಕೂಡ ಸಂಘಟನೆಯ ಕಾರ್ಯಕರ್ತರ ಸಂಘಟನೆಯಲ್ಲಿ ಹಿರಿಯರಾಗಿ ಕೆಲಸ ಮಾಡಿರತಕ್ಕಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಮನೆಗೂ ಕೂಡ GPS ಅನ್ನು ಮಾಡತಕ್ಕಂಥ ಮತ್ತು ಅವರನ್ನು ಎಬ್ಬಿಸಿ ಅವರ ಜೊತೆಗೆ ಭಾವಚಿತ್ರವನ್ನು ಇಲಾಖೆಯ ಅಧಿಕಾರಿಗಳ ಜೊತೆಗೆ ತೆಗೆಸುವಂಥ ಪ್ರಯತ್ನವನ್ನು ಇವತ್ತು ಸರ್ಕಾರ ಪ್ರೇರಿತವಾಗಿ ಇವತ್ತು ಜಿಲ್ಲಾಡಳಿತ ಇಲಾಖೆ ಮಾಡ್ತಾ ಇದೆ. ಇದನ್ನು ಉಗ್ರವಾಗಿ ನಾವು ಖಂಡಿಸ್ತೇವೆ. ಧರ್ಮದ ಮತ್ತು ಹಿಂದುತ್ವದ ವಿಚಾರದಲ್ಲಿ ಯಾವುದೇ ರೀತಿಯ ಸವಾಲುಗಳಿದ್ದರೂ ಕೂಡ ಹಿಂದೂ ಸಮಾಜದ ಪರವಾಗಿ ನಿಂತು ಸ್ವೀಕಾರ ಮಾಡಿ ಆ ಧರ್ಮವನ್ನು ಮತ್ತು ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ವ್ಯವಸ್ಥೆಯನ್ನು ನಾನು ಮುಂದಿನ ದಿವಸದಲ್ಲಿ ಕೂಡ ಮಾಡ್ತೇನೆ ಅನ್ನತಕ್ಕಂಥ ವಿಶ್ವಾಸದ ಜೊತೆಗೆ ಇಲಾಖೆ ಈ ರೀತಿಯ ತಾರತಮ್ಯ ಧೋರಣೆಯನ್ನು ಮೊನ್ನೆ ಸುಹಾಸ್ ಹತ್ಯೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಡೆದಿರತಕ್ಕಂಥ ನೂರಾರು ಘಟನೆಗಳ ಸಂದರ್ಭದಲ್ಲಿ ಇಲಾಖೆ ಮೌನವನ್ನು ವಹಿಸಿ ಆ ಸರ್ಕಾರ ಪ್ರಾಯೋಜಿತವಾಗಿ ಇದು ಹತ್ಯೆಯಾಗಿದೆ ಅನ್ನತಕ್ಕಂಥ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ಆ ಒಂದು ಸಂದರ್ಭದಲ್ಲಿ ಮಾಡಿರತಕ್ಕಂತಹ ನಿರ್ಧಾರಗಳು ಮತ್ತು ಇವತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಬೊಟ್ಟು ಮಾಡಿ ಮಾಡಿರತಕ್ಕಂತಹ ಈ ತೀರ್ಮಾನಗಳು ಮುಂದಿನ ದಿವಸದಲ್ಲಿ ಈ ಸರ್ಕಾರದ ಅಧಪತನಕ್ಕೆ ಅದು ನಾಂದಿಯನ್ನು ಹಾಡ್ತದೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಮೇಲೂ ಕೂಡ ವಿನಾಕಾರಣ ಕೇಸು ದಾಖಲು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ಸಮಾಜದಲ್ಲಿ ಬೇರೆ ಬೇರೆ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದನ್ನು ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೇವೆ. ಸುಹಾಸ್ ಹತ್ಯೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ನಂತರ ನಡೆದಿರ್ತಕ್ಕಂತಹ ಬೆಳವಣಿಗೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಣವನ್ನು ಮುಗಿಸುವುದರ ಮೊದಲೇ ಮತ್ತೊಂದು ಹೆಣ ಬೀಳಬೇಕು ಅನ್ನತಕ್ಕಂಥ ಸಂದೇಶವನ್ನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಇಲಾಖೆ ಯಾವ ಕ್ರಮವನ್ನು ಕೈಗೊಂಡಿದೆ ಅನ್ನತಕ್ಕಂಥ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಯಾವತ್ತೂ ಕೂಡ ಈ ರೀತಿಯ ಧೋರಣೆಗಳು ಮತ್ತು ಕಾರ್ಯಕರ್ತರ ಮೇಲಿನ ದಬ್ಬಾಳಿಕೆಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಒಪ್ಪುವುದಿಲ್ಲ. ಯಾವತ್ತೂ ಕೂಡ ಧರ್ಮ ಆಧಾರಿತವಾಗಿರ್ತಕ್ಕಂಥ ದಕ್ಷಿಣ ಕನ್ನಡದಲ್ಲಿ ಕಾರ್ಯಕರ್ತರೇ ಶಕ್ತಿ ಧರ್ಮಕ್ಕೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ ಬೇರೆ ಬೇರೆ ನೋವಿನ ಘಟನೆಗಳ ಸಂದರ್ಭದಲ್ಲಿ ಸಮಾಜಕ್ಕೆ ಶಕ್ತಿಯನ್ನು ತುಂಬಿರತಕ್ಕಂಥ ಕೆಲಸ ಮಾಡಿದವರು ಸಂಘಟನೆಯ ಕಾರ್ಯಕರ್ತರು ಅಂತ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಇಲಾಖೆ ಮುಂದಿನ ದಿವಸದಲ್ಲಿ ಈ ರೀತಿಯ ಕೃತ್ಯವನ್ನು ಈ ರೀತಿಯ ಚಟುವಟಿಕೆಗಳನ್ನು ಸರ್ಕಾರದ ಒಂದು ಕಾರ್ಯಸೂಚಿಯಂತೆ ಹಿಂದೂ ವಿರೋಧಿ ಧೋರಣೆಯನ್ನು ಮಾಡಬಾರ್ದು. ನ್ಯಾಯವನ್ನು ನೋಡಿ ಯಾರು ಯಾವ ಕೆಲಸಗಳನ್ನು ಕಾರ್ಯಕರ್ತರು ಮಾಡ್ತಾರೋ ಅವರ ಮೇಲೆ ಮಾತ್ರ ಯಾವುದೇ ರೀತಿಯ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ಹೊರತು ಇವತ್ತು ಸಂಘಟನೆಯನ್ನು ಗುರುತು ಮಾಡಿಕೊಂಡು ಸಂಘಟನೆಯ ಕೆಲಸವನ್ನು ಮಾಡತಕ್ಕಂಥ ಕಾರ್ಯಕರ್ತರು ಮತ್ತು ಹಿರಿಯರಿಗೆ ಈ ರೀತಿಯ ತೊಂದರೆಯನ್ನು ಕೊಟ್ಟಿರುವಂಥದ್ದು ಸಮಂಜಸ ಅಲ್ಲ.
ಇಲಾಖೆ ಮತ್ತೊಮ್ಮೆ ಇದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಮುಂದಿನ ದಿವಸಗಳಲ್ಲಿ ಕಾನೂನಿಗೆ ನಾವು ಯಾವತ್ತೂ ಕೂಡ ಗೌರವವನ್ನು ಕೊಡ್ತೇವೆ. ಇಷ್ಟವರೆಗೆ ಸುಮಾರು 30ಕ್ಕಿಂತಲೂ ಹೆಚ್ಚಿನ ಕೇಸುಗಳು ನನ್ನಲ್ಲಿ ಬೇರೆ ಬೇರೆ ಸಂಘಟನೆಗಳ ಕೆಲಸ ಮಾಡದಂಥ ಸಂದರ್ಭದಲ್ಲಿ ನನ್ನ ಮೇಲೆ ಬಿದ್ದಿತ್ತು. ಆದರೆ ಎಲ್ಲವೂ ಕೂಡ ಕೋರ್ಟಿನಲ್ಲಿ ನಿಲ್ಲದೆ, ಸಾಬೀತಾಗದೆ, ಸುಳ್ಳು ಪ್ರಕರಣ ಅನ್ನೋದ ದೃಷ್ಟಿಕೋನದಿಂದ ಆ ಕೇಸು ಬಿದ್ದೋಗಿದೆ. ಈ ರೀತಿಯ ಚಟುವಟಿಕೆಗಳನ್ನು ಮಾಡೋದಕ್ಕೆ ಮುಂದಿನ ದಿವಸದಲ್ಲಿ ಬೇರೆ ಬೇರೆ ಸಂಘರ್ಷಕ್ಕೆ ಕೂಡ ಈ ರೀತಿಯ ಇಲಾಖೆಯ ಕ್ರಮಗಳು ಸಾಕ್ಷಿಯಾಗ್ತದೆ. ಅದಕ್ಕೋಸ್ಕರ ಇಲಾಖೆ ಇದನ್ನು ಗಂಭೀರವಾಗಿ ಈ ರೀತಿಯ ಚಟುವಟಿಕೆಗಳನ್ನು ಮಾಡದೆ ಶಾಂತಿ ಸೌಹಾರ್ದತೆಯನ್ನು ಉಳಿಸುವಂಥ ದೃಷ್ಟಿಕೋನದಿಂದ ಇಲಾಖೆ ಮತ್ತು ಸಾರ್ವಜನಿಕರು ಒಳ್ಳೆಯ ವ್ಯವಸ್ಥೆಯ ಜೊತೆಗೆ ಇರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಕೆಲಸ ಕಾರ್ಯವನ್ನು ನಿರ್ವಹಿಸಬೇಕು. ಜನಸ್ನೇಹಿ ಅಧಿಕಾರಿಗಳಾಗಿ ಇವತ್ತು SP ಅವರು ಮತ್ತು ಕಮಿಷನರು ಇಬ್ಬರೂ ಕೂಡ ಜನಸ್ನೇಹಿ ಅಧಿಕಾರಿಗಳು ಅನ್ನತಕ್ಕಂಥ ಒಂದು ಒಳ್ಳೆಯ ಸಂದೇಶವನ್ನು ಸಾರ್ವಜನಿಕರ ಜೊತೆಗೆ ಬಾಂಧವ್ಯವನ್ನು ಇಟ್ಟುಕೊಂಡು ಅದನ್ನು ತೋರಿಸಿಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಕುಮಾರ್ ಪುತ್ತಿಲ್ ಅವರು ಕೊಟ್ಟಿರುವಂತಹ ಒಂದು ಸ್ಪಷ್ಟೀಕರಣ, ಫಸ್ಟ್ ರಿಯಾಕ್ಷನ್ ಈ ಒಂದು ಗಡೀಪಾರು ನೋಟಿಸ್ನ ವಿಚಾರವಾಗಿ. ಇವೆಲ್ಲದರ ಜೊತೆಗೆ ಇದು ಅರುಣ್ ಕುಮಾರ್ ಪುತ್ತಿಲ್ ಅವರು ಹೇಳುವ ಪ್ರಕಾರ ನನ್ನ ಮೇಲೆ ಯಾವುದೇ ರೀತಿಯ ಈ ರೀತಿ FIR ಅನ್ನು ಹಾಕುವಂಥದ್ದು, ಜೊತೆಗೆ ಈ ರೀತಿ ಗಡೀಪಾರು ಮಾಡುವಂತಹ ಯಾವುದೇ ರೀತಿಯ ಗಟ್ಟಿ ಪ್ರಕರಣಗಳು ನನ್ನ ಬಳಿ ಇಲ್ಲ. ಆದರೂ ಕೂಡ ಯಾತಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ? ಇದು ರಾಜ್ಯ ಸರ್ಕಾರದ ಪ್ರೇರಿತವಾಗಿರುವಂತಹ ಒಂದು ವಿಚಾರದಿಂದ ನಮ್ಮ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಅನ್ನೋದು ಅವರ ವಾದ, ಅವರ ಆರೋಪ. ಅದೇನೇ ಇರಲಿ, ಜೂನ್ 6ರಂದು ಇದಕ್ಕೆ ಸ್ಪಷ್ಟೀಕರಣವನ್ನು ನೀಡಬೇಕಾಗುತ್ತೆ, ಅವರು ಹಾಜರಾಗಬೇಕಾಗುತ್ತೆ. ಜೊತೆಗೆ ಅವರು ಅಥವಾ ನ್ಯಾಯವಾದಿಗಳ ಮೂಲಕ ಅವರು ಈ ಒಂದು ವಿಚಾರವನ್ನು ತೀರ್ಮಾನ ಮಾಡಬೇಕಾಗುತ್ತೆ. ಇವೆಲ್ಲದರ ಜೊತೆಗೆ ಇದೊಂದು ವಿಚಾರ ಅರುಣ್ ಕುಮಾರ್ ಪುತ್ತಿಲ್ ಅವರ ವಿಚಾರವಾದರೆ, ಅವರ ಮೇಲೆ ಗಡೀಪಾರು ನೋಟಿಸನ್ನು ಜಾರಿ ಮಾಡಲಾಗಿದೆ ಅಂತ ಬಂದಾಗ, ನಾನು ಆಗಲೇ ಹೇಳಿದಾಗೆ ಕರಾವಳಿ ಭಾಗ ಸದ್ಯ ಪರಿಸ್ಥಿತಿ ಸರಿ ಇಲ್ಲ. ಇವೆಲ್ಲದರ ಜೊತೆಗೆ ಕರಾವಳಿ ಭಾಗ ಅಂತ ಬಂದಾಗ ಮತ್ತೊಂದು ಹೆಸರಿದೆ, ಹಿಂದುತ್ವದ ಭದ್ರಕೋಟೆ ಅನ್ನುವಂಥದ್ದು. ಈ ಹಿಂದುತ್ವದ ಭದ್ರಕೋಟೆ ಅಂತ ಬಂದಾಗ ಇದರಲ್ಲಿ ಹಿಂದೂ ಹಿರಿಯ ಮುಖಂಡರು ಆಗಿರುವಂತಹ ಹಿಂದೂ ಸಂಘಟನೆಗಳ ಹಿರಿಯ ಮುಖಂಡರು ಅಂತ ಬಂದಾಗ ಒಬ್ಬರ ಹೆಸರು ನೆನಪಿಗೆ ಬರುತ್ತೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅದರ ಪ್ರಭಾಕರ್ ಭಟ್ರು, ಕಲ್ಲಡ್ಕ ಪ್ರಭಾಕರ್ ಭಟ್ರು. ಅವರ ಮೇಲೆ ಕೇಸು ದಾಖಲಾಗಿದೆ. ಈ ಒಂದು ಸುದ್ದಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಇವತ್ತು ಬೆಳಿಗ್ಗೆಯಿಂದ. ಕಾರಣ, ಅವರು ಸುಹಾಸ್ ಶೆಟ್ಟಿ ಅವರ ಶ್ರದ್ಧಾಂಜಲಿಯ ಸಂದರ್ಭದಲ್ಲಿ ಒಂದು ಸಭಾಂಗಣದಲ್ಲಿ ಹೇಳಿರುವಂತಹ ಅವರ ಮಾತುಗಳನ್ನು ಉಲ್ಲೇಖಿಸಿ, ಆ ಮಾತುಗಳು ಕೋಮು ಸೂಕ್ಷ್ಮ ಪ್ರದೇಶದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆಯನ್ನು ಉಂಟು ಮಾಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರ ಮೇಲೆ ಕೇಸು ದಾಖಲಾಗಿರುವಂಥದ್ದು. ಇದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಪ್ರಭಾಕರ್ ಕಲ್ಲಡ್ಕ ಭಟ್ರ ಮೇಲೆ ದಾಖಲಾಗಿರುವಂತಹ ಕೇಸು, ಈ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ SP ಅವರು ಏನು ಸ್ಪಷ್ಟೀಕರಣ ಕೊಟ್ಟಿದ್ರು, ಏನು ಮಾಹಿತಿ ಕೊಟ್ಟಿದ್ರು, ಯಾವ ಆಧಾರದ ಮೇಲೆ ಅಥವಾ ಯಾವ ಮಾನದಂಡದ ಮೇಲೆ, ಯಾವ ವಿಚಾರದ ಮೇಲೆ ಪ್ರಭಾಕರ್ ಭಟ್ರ ಮೇಲೆ ಈ ಒಂದು ಕೇಸು ದಾಖಲಾಗಿದೆ ಅನ್ನುವಂಥದ್ದು ನೋಡ್ಕೊಂಬನ್ನಿ. ಮೇ ತಿಂಗಳ 12ನೇ ತಾರೀಕು ಬಂಟ್ವಾಲ್ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿರುವ ಮಧ್ವಾ ಪ್ಯಾಲೇಸ್ ಮದುವೆ ಮಂಟಪದಲ್ಲಿ ನಡೆದಿರುವ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತಾಡಿರುವ ಕಲ್ಲಡ್ಕ ಪ್ರಭಾಕರ್ ಭಟ್ರ ಅವರು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ದಿವಸ ಬಂಟ್ವಾಲ್ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 60/25 ಅಂಡರ್ ಸೆಕ್ಷನ್ 353(2) BNS ಪ್ರಕರಣದನ್ವಯ ಪ್ರಕರಣ ದಾಖಲಾಗಿದೆ. ಮುಂದೆ ಅವರ ಮೇಲೆ ಈ ಕೇಸ್ನಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು. ಮೇ ತಿಂಗಳ 12ನೇ ತಾರೀಕು ಬಂಟ್ವಾಲ್ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿರುವ ಮಧ್ವಾ ಪ್ಯಾಲೇಸ್ ಮದುವೆ ಮಂಟಪದಲ್ಲಿ ನಡೆದಿರುವ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತಾಡಿರುವ ಕಲ್ಲಡ್ಕ ಪ್ರಭಾಕರ್ ಭಟ್ರ ಅವರು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ದಿವಸ ಬಂಟ್ವಾಲ್ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 60/25 ಅಂಡರ್ ಸೆಕ್ಷನ್ 353(2) BNS ಪ್ರಕರಣದನ್ವಯ ಪ್ರಕರಣ ದಾಖಲಾಗಿದೆ. ಮುಂದೆ ಅವರ ಮೇಲೆ ಈ ಕೇಸ್ನಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು. ಇದು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರು. ಇವರು ಸಮಾಜದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಅವರ ಮಾತುಗಳು ಕೆಲವೊಂದು ಕಡೆ ಕೋಮು ಸೂಕ್ಷ್ಮ ಪ್ರದೇಶಕ್ಕೆ ಬಹಳಷ್ಟು ಶಾಂತಿ ಸುವ್ಯವಸ್ಥೆಗೆ ಹಾನಿಯನ್ನು ಉಂಟು ಮಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮೇಲೆ ಅವರ ಮೇಲೆ ಕೇಸು ದಾಖಲಾಗಿರುವಂಥದ್ದು. ಈ ಬಗ್ಗೆ ಬಿಗ್ ಅಪ್ಡೇಟ್ಸ್ ಬರ್ತಾ ಇದೆ. ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಇವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇವರಿಗೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ. ಬಂಧನ ಸಹಿತ ಯಾವುದೇ ರೀತಿಯ ಒತ್ತಡ ಅಥವಾ ಬಲವಂತದ ಕ್ರಮವನ್ನ ತೆಗೆದುಕೊಳ್ಳದಂತೆ ಆದೇಶವನ್ನ ಪೊಲೀಸ್ ಇಲಾಖೆಗೆ ಮಾನ್ಯ ಹೈಕೋರ್ಟ್ ಕೊಟ್ಟಿದೆ. ಇದು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮೇಲೆ ದಾಖಲಾಗಿರುವಂತಹ ಕೇಸಿನ ಆಧಾರದ ಮೇಲೆ ಕೋರ್ಟಿಗೆ ಹೋಗಿರುವಂತಹ ನ್ಯಾಯವಾದಿಗಳಾಗಿರುವಂತಹ ಅರುಣ್ ಶ್ಯಾಮ್ ಅವರು ವಾದ ಮಂಡಿಸ್ತಾರೆ. ಈ ಬಗ್ಗೆ ಬಿಗ್ ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ.
ಎಸ್, ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ಗೆ ಬಿಗ್ ರಿಲೀಫ್ ಕೊಟ್ಟಂತಹ ಹೈಕೋರ್ಟ್ ಬಂಧನ ಸಹಿತ ಯಾವುದೇ ರೀತಿಯ ಒತ್ತಡ ಅಥವಾ ಬಲವಂತದ ಕ್ರಮ ತೆಗೆದುಕೊಳ್ಳದಂತೆ ಆದೇಶವನ್ನ ಹೈಕೋರ್ಟ್ ಹೊರಡಿಸಿದೆ. ಹಿರಿಯ ಮುಖಂಡರು RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡರಾಗಿರುವಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೆ FIR ದಾಖಲಾಗಿತ್ತು. ಅಂದರೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಒಂದು ಸಭಾಂಗಣದಲ್ಲಿ ಅವರು ಹೇಳಿರುವಂತಹ ಹೇಳಿಕೆ, ಅವರು ಆಡಿರುವಂತಹ ಮಾತುಗಳು ಸಮಾಜದ ಸ್ವಾಸ್ಥ್ಯವನ್ನ ಕದಡುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಆಗುತ್ತೆ, ಶಾಂತಿ ಸುವ್ಯವಸ್ಥೆಗೆ ಪೆಟ್ಟು ಬೀಳುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರ ಮೇಲೆ ಕೇಸು ದಾಖಲಾಗುತ್ತೆ. ಆ ನಿಟ್ಟಿನಲ್ಲಿ ಹಿರಿಯ RSS ಮುಖಂಡ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೆ FIR ದಾಖಲಾಗುತ್ತೆ. ಆ ಹಿನ್ನೆಲೆ ಪ್ರಭಾಕರ್ ಭಟ್ ಪರವಾಗಿ ವಾದವನ್ನ ಮಂಡಿಸಿದಂತಹ ಹೈಕೋರ್ಟ್ ಹಿರಿಯ ನ್ಯಾಯವಾದಿ ಅರುಣ್ ಶ್ಯಾಮ್ ಅವರ ಹೆಸರು ಈ ಹಿಂದಿನಿಂದಲೂ ಕೂಡ ಕರಾವಳಿ ಭಾಗದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಹಿಂದೂ ನಾಯಕರುಗಳು, ಹಿಂದೂ ಕಾರ್ಯಕರ್ತರುಗಳು ಅವರ ಮೇಲೆ ಕೇಸು ದಾಖಲಾಗಿದ್ರೆ ಅವರ ಮೇಲೆ ಕಾನೂನಿನ ಮುಖಾಂತರ ಹೋರಾಟವನ್ನ ಮಾಡುವಲ್ಲಿ ಈ ಹಿರಿಯ ನ್ಯಾಯವಾದಿ ಅರುಣ್ ಶ್ಯಾಮ್ ಅವರ ಹೆಸರು ಮುಂಚೂಣಿಯಲ್ಲಿ ಬರುತ್ತೆ. ಅದೇ ರೀತಿ ವಿ ಆರ್ ಎಕ್ಸ್ಪೆಕ್ಟೆಡ್ ಒನ್ಸ್ ಅಗೇನ್ ಈ ಒಂದು ಪ್ರಕರಣದಲ್ಲೂ ಕೂಡ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಪರ ವಾದವನ್ನ ಮಂಡಿಸ್ತಾರೆ ಹೈಕೋರ್ಟ್ ಹಿರಿಯ ನ್ಯಾಯವಾದಿ ಅರುಣ್ ಶ್ಯಾಮ್ ಅವರು ವಾದ ಮಂಡಿಸಿದ್ದಾರೆ. ಜೊತೆಗೆ ವಾದವನ್ನ ಆಲಿಸಿದಂತಹ ಕೃಷ್ಣಕುಮಾರ್ ಅವರಿದ್ದಂತಹ ನ್ಯಾಯಪೀಠ ಜೂನ್ 10ಕ್ಕೆ ಪ್ರಕರಣವನ್ನ ಮುಂದೂಡಿದೆ. ಜೊತೆಗೆ ಸದ್ಯದ ಪರಿಸ್ಥಿತಿಯಲ್ಲಿ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ಬಂಧನ ಸಹಿತ ಅಥವಾ ಯಾವುದೇ ರೀತಿಯ ಒತ್ತಡ ಬಲವಂತದ ಕ್ರಮ ತೆಗೆದುಕೊಳ್ಳದಂತೆ ಪೊಲೀಸ್ ಇಲಾಖೆಗೆ ಮಾನ್ಯ ಹೈಕೋರ್ಟ್ ಆದೇಶ ನೀಡಿದೆ. ಯಾಕಂದ್ರೆ ಇದು ಬಿಗ್ ಅಪ್ಡೇಟ್ಸ್. ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮೇಲೆ ಕೇಸು ದಾಖಲಾಗುತ್ತೆ. ಈ ಬಗ್ಗೆ ಸ್ವತಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ SP ಅವರು ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಅಟ್ ದ ಸೇಮ್ ಟೈಮ್ ಈ ಒಂದು ಸುದ್ದಿ ಬಹಳಷ್ಟು ಸಂಚಲನವನ್ನ ಸೃಷ್ಟಿ ಮಾಡುತ್ತೆ. ತದನಂತರ ಆ ಒಂದು ಸುದ್ದಿಗೆ ಪೂರಕವಾಗಿ ಬಂದಿರುವಂತಹ ಬಿಗ್ ಅಪ್ಡೇಟ್ಸ್ ಇದು. ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ಬಂಧನ ಸಹಿತ ಯಾವುದೇ ರೀತಿಯ ಒತ್ತಡ ಬಲವಂತದ ಕ್ರಮ ತೆಗೆದುಕೊಳ್ಳದಂತೆ ಆದೇಶವನ್ನ ಈ ಮೂಲಕ ಮಾನ್ಯ ಹೈಕೋರ್ಟ್ ನೀಡಿದೆ. ಜೊತೆಗೆ ತಮಗೆಲ್ಲರೂ ಕೂಡ ಗೊತ್ತಿದೆ, ಸುಹಾಸ್ ಶೆಟ್ಟಿ, ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರ ಹತ್ಯೆಯ ಬಳಿಕ ಹತ್ಯೆಯನ್ನ ಖಂಡಿಸಿ NIA ತನಿಖೆಗೆ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಚ್ಪೆ ಚಲೋ ಅನ್ನುವಂತಹ ಬೃಹತ್ ಪ್ರತಿಭಟನೆ ನಡೆದಿತ್ತು. ಜೊತೆಗೆ ಈ ಬಚ್ಪೆ ಚಲೋ ಅಲ್ಲಿ ಪ್ರಮುಖ ಭಾಷಣಕಾರರಾಗಿ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಅವರು ಭಾಷಣವನ್ನ ಮಾಡ್ತಾರೆ. ಜೊತೆಗೆ ಅವರು ಹೇಳಿದಂತಹ ಭಾಷಣದಲ್ಲಿ ಪ್ರಚೋದನಕಾರಿಯಾಗಿರುವಂತಹ ವಿಷಯಗಳಿತ್ತು, ಅಂಶಗಳಿತ್ತು. ಆ ನಿಟ್ಟಿನಲ್ಲೇ ಬಂಟ್ವಾಳದಲ್ಲಿ ರಹೀಂ ಅವರ ಹತ್ಯೆಯಾಗುತ್ತೆ ಅನ್ನುವಂತಹ ಬಹಳ ದೊಡ್ಡದಾಗಿರುವಂತಹ ಒಂದು ಆರೋಪ. ಆ ಆರೋಪದ ಹಿನ್ನೆಲೆ ಶ್ರೀಕಾಂತ್ ಶೆಟ್ಟಿ ಅವರ ಮೇಲೆ FIR ದಾಖಲಾಗುತ್ತೆ. ಜೊತೆಗೆ ಬಂಧನ ಭೀತಿಯಲ್ಲಿದ್ದಂತಹ ಶ್ರೀಕಾಂತ್ ಶೆಟ್ಟಿಗೆ ಸದ್ಯ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಅವರಿಗೂ ಕೂಡ ನಾಟ್ ಟು ಅರೆಸ್ಟ್, ಬಂಧನ ಸಹಿತ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಶ್ರೀಕಾಂತ್ ಶೆಟ್ಟಿ ಅವರಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಈ ಬಗ್ಗೆ ಬಿಗ್ ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ.
ಎಸೆದು ಪ್ರಖರ ವಾಗ್ಮಿ ಶ್ರೀಕಂಠ್ ಶೆಟ್ಟಿ ಕಾರ್ಕಳ ಅವರಿಗೆ ಸದ್ಯ ಮಾನ್ಯ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಯಾಕಂದ್ರೆ ಬಂಧನ ಭೀತಿಯನ್ನ ಎದುರಿಸ್ತಾ ಇದ್ರು ಶ್ರೀಕಂಠ್ ಶೆಟ್ಟಿ ಕಾರ್ಕಳ. ಒಂದ್ ಕಡೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರ ಹತ್ಯೆ ಆಗುತ್ತೆ, ತದನಂತರ ಆ ಹತ್ಯೆಯನ್ನ NIAಗೆ ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಚ್ಪೆ ಚಲೋ ಅನ್ನುವಂತಹ ಅಭಿಯಾನ, ಒಂದು ಪ್ರತಿಭಟನೆ ಭಾನುವಾರ ನಡೆದಿರುತ್ತೆ. ಆ ನಿಟ್ಟಿನಲ್ಲಿ ಆ ಹಿನ್ನೆಲೆ ಬಚ್ಪೆ ಚಲೋ ಅನ್ನುವಂತಹ ಆ ಒಂದು ಪ್ರತಿಭಟನೆಯಲ್ಲಿ ಶ್ರೀಕಂಠ್ ಶೆಟ್ಟಿ ಕಾರ್ಕಳ ಪ್ರಮುಖ ಭಾಷಣಕಾರರಾಗಿ ಭಾಷಣವನ್ನ ಮಾಡ್ತಾರೆ. ಜೊತೆಗೆ ಅವರ ಭಾಷಣದಲ್ಲಿ ಪ್ರಚೋದನಕಾರಿಯಾಗಿರುವಂತಹ ಅಂಶಗಳಿತ್ತು, ವಿಚಾರಗಳಿತ್ತು. ಆ ಹಿನ್ನೆಲೆ ಅವರ ಮೇಲೆ ಕೇಸನ್ನ ದಾಖಲು ಮಾಡಲಾಗುತ್ತೆ. ಜೊತೆಗೆ ಬಂಧನ ಭೀತಿಯನ್ನು ಎದುರಿಸ್ತಾ ಇದ್ರು ಶ್ರೀಕಂಠ್ ಶೆಟ್ಟಿ ಕಾರ್ಕಳ. ಸದ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನಾಟ್ ಟು ಅರೆಸ್ಟ್ ಅಂದ್ರೆ ಬಂಧನ ಸಹಿತ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಶ್ರೀಕಂಠ್ ಶೆಟ್ಟಿ ಕಾರ್ಕಳ ಅವರಿಗೆ. ಬಚ್ಪೆ ಚಲೋ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ್ರು ಶ್ರೀಕಂಠ್ ಶೆಟ್ಟಿ ಕಾರ್ಕಳ. ಬಚ್ಪೆ ಚಲೋ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದಂತಹ ಶ್ರೀಕಂಠ್ ಶೆಟ್ಟಿ ಮೇಲೆ ದಾಖಲಾಗುತ್ತೆ ಎಫ್ಐಆರ್ ದಾಖಲಾಗುತ್ತೆ ಶ್ರೀಕಂಠ್ ಶೆಟ್ಟಿ ಅವರ ಮೇಲೆ. ತದನಂತರ ಇದೀಗ ಆ ಹಿನ್ನೆಲೆ ಶ್ರೀಕಂಠ್ ಶೆಟ್ಟಿ ಪರ ವಾದ ಮಂಡಿಸಿದಂತಹ ಹೈಕೋರ್ಟ್ ಹಿರಿಯ ನ್ಯಾಯವಾದಿ ಅರುಣ್ ಶ್ಯಾಮ್ ಅವರು, ಆಗಲೇ ಹೇಳಿದಾಗೆ ಅರುಣ್ ಶ್ಯಾಮ್ ಅವರು ಈ ಕೇಸ್ನಲ್ಲೂ ಕೂಡ ನ್ಯಾಯವನ್ನ ಮಂಡಿಸ್ತಾರೆ. ಹಿರಿಯ ನ್ಯಾಯವಾದಿ ಅರುಣ್ ಶ್ಯಾಮ್ ಅವರು ಶ್ರೀಕಂಠ್ ಶೆಟ್ಟಿ ಪರ ವಾದವನ್ನ ಮಂಡಿಸ್ತಾರೆ. ಜೊತೆಗೆ ವಾದ ಆಲಿಸಿದಂತಹ ಕೃಷ್ಣ ಕುಮಾರ್ ಅವರಿದ್ದಂತಹ ನ್ಯಾಯಪೀಠ ಶ್ರೀಕಂಠ್ ಶೆಟ್ಟಿ ಅವರಿಗೆ ನಾಟ್ ಟು ಅರೆಸ್ಟ್, ಬಂಧನ ಸಹಿತ ಯಾವುದೇ ರೀತಿಯ ಒತ್ತಡ ಅಥವಾ ಬಲವಂತದ ಬಂಧನವನ್ನ ಮಾಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ನೋಟಿಸ್ ಅನ್ನ ಜಾರಿ ಮಾಡುತ್ತೆ. ಪೊಲೀಸ್ ಇಲಾಖೆ ಬಂಧನ ಸಹಿತ ಅಥವಾ ಯಾವುದೇ ರೀತಿಯ ಒತ್ತಡ ಬಲವಂತದ ಕ್ರಮ ತೆಗೆದುಕೊಳ್ಳದಂತೆ ಆದೇಶವನ್ನ ಪೊಲೀಸ್ ಇಲಾಖೆಗೆ ನೀಡುತ್ತೆ. ಇದು ಶ್ರೀಕಂಠ್ ಶೆಟ್ಟಿ ಅವರು ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ರು. ಆ ಹಿನ್ನೆಲೆ ಅರುಣ್ ಶ್ಯಾಮ್ ಅವರು ವಕೀಲರು ಒನ್ಸ್ ಅಗೇನ್ ಆಗಲೇ ಹೇಳಿದಾಗೆ ಹಿಂದೂ ಕಾರ್ಯಕರ್ತರು, ಹಿಂದೂ ನಾಯಕರು ಅವರ ಬಂಧನದ ಭೀತಿ ಅಥವಾ ಅವರ ಮೇಲೆ ಕಾನೂನಾತ್ಮಕವಾಗಿರುವಂತಹ ಕ್ರಮವನ್ನ ಜಾರಿ ಮಾಡಲಾಗುತ್ತೆ ಅಂತ ಬಂದಾಗ ಪ್ರತಿ ಬಾರಿಯೂ ಕೂಡ ಹಿಂದೂ ನಾಯಕರು ಜೊತೆಗೆ ಹಿಂದೂ ಕಾರ್ಯಕರ್ತರ ಪರವಾಗಿ ನಿಂತಹ ವಕೀಲರು, ನ್ಯಾಯವಾದಿಗಳು ಅರುಣ್ ಶ್ಯಾಮ್ ಅವರು ಒನ್ಸ್ ಅಗೇನ್ ಈ ಪ್ರಕರಣದಲ್ಲೂ ಕೂಡ ಸೌಂಡ್ ಮಾಡ್ತಾರೆ. ಬ್ಯಾಕ್ ಟು ಬ್ಯಾಕ್ ಪ್ರಕರಣ. ಒಂದ್ ಕಡೆ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಮುಖಂಡರು, ಅವರ ಮೇಲೂ ಕೂಡ ಇದೇ ರೀತಿಯ ಒಂದು ಪ್ರಕರಣವನ್ನು ದಾಖಲು ಮಾಡಲಾಗುತ್ತೆ. ಆ ಪ್ರಕರಣದಲ್ಲೂ ಕೂಡ ವಾದವನ್ನ ಮಂಡಿಸಿ ಅರುಣ್ ಶ್ಯಾಮ್ ಅವರು ಹೈಕೋರ್ಟ್ನ ಮೆಟ್ಟಿಲೇರ್ತಾರೆ. ಜೊತೆಗೆ ಇದೀಗ ನಾಟ್ ಟು ಅರೆಸ್ಟ್ ಅನ್ನುವಂಥದ್ದು ಶ್ರೀಕಂಠ್ ಶೆಟ್ಟಿ ಕಾರ್ಕಳ ಅವರ ಪ್ರಕರಣದಲ್ಲೂ ಕೂಡ ಅರುಣ್ ಶ್ಯಾಮ್ ಅವರು ವಾದವನ್ನು ಮಂಡಿಸ್ತಾರೆ. ಜೊತೆಗೆ ಸದ್ಯದ ಪರಿಸ್ಥಿತಿ ಪೊಲೀಸ್ ಇಲಾಖೆ ಬಂಧನ ಸಹಿತ ಅಥವಾ ಯಾವುದೇ ಒತ್ತಡದ ಬಲವಂತದ ಕ್ರಮ ತೆಗೆದುಕೊಳ್ಳದಂತೆ ಪೊಲೀಸ್ ಇಲಾಖೆಗೆ ಆದೇಶವನ್ನ ಮಾನ್ಯ ಹೈಕೋರ್ಟ್ ಜಾರಿ ಮಾಡಲಾಗಿದೆ. ಇದು ಶ್ರೀಕಂಠ್ ಶೆಟ್ಟಿ ಪರವಾಗಿಯೂ ಕೂಡ ವಾದವನ್ನ ಮಂಡಿಸಿದಂತಹ ಅರುಣ್ ಶ್ಯಾಮ್ ಅವರು, ಹಿರಿಯ ನ್ಯಾಯವಾದಿ ಅರುಣ್ ಶ್ಯಾಮ್ ಅವರು.
ಇದೆಲ್ಲದ ನಡುವೆ ಮತ್ತಷ್ಟು ಚರ್ಚೆ ಆಗ್ತಾ ಇರುವಂಥದ್ದು, ಇಲ್ಲಿ ಬಹಳಷ್ಟು ಜನರ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ FIRಗಳು, ಇವೆಲ್ಲದರ ಜೊತೆಗೆ 36 ಹಿಂದೂ ಕಾರ್ಯಕರ್ತರ ಮೇಲೆ ಗಡೀಪಾರು ನೋಟಿಸನ್ನು ಜಾರಿ ಮಾಡಲಾಗಿದೆ. ಅಂದರೆ ಏಕಾಏಕಿ ಒಂದು ವರ್ಗ ಅಥವಾ ಒಂದು ವಿಚಾರ, ಇದು ಜಸ್ಟ್ ಕಾಮನ್ ಸೆನ್ಸ್, ನಾವು ಹೇಳಬೇಕಾಗಿಲ್ಲ. ಈ ವಿಚಾರವನ್ನು ನೋಡಿದಾಗ ತಮ್ಮಗಳಿಗೆ ಗಮನಕ್ಕೆ ಬರಬಹುದು. ಒಂದು ವರ್ಗದ ಮೇಲೆ ಅಥವಾ ಒಂದು ವಿಚಾರಧಾರೆಗಳ ಮೇಲೆ ಮಾತ್ರ ಈ ರೀತಿ ಗಡೀಪಾರುಗಳು ಅಥವಾ ಈ ರೀತಿಯ ಒಂದು ನೋಟಿಸ್ಗಳು, FIRಗಳು ದಾಖಲು ಮಾಡಲಾಗಿದೆ, ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಅದೇನೇ ಇರಲಿ, ಇಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಅಂದರೆ ಪುತ್ತೂರಿನಲ್ಲಿ ನಡೆದಿರುವಂತಹ ಘಟನೆ. 80 ವರ್ಷ ಪ್ರಾಯ ಅವರಿಗೆ, 80 ವರ್ಷ ಪ್ರಾಯ, ವಿಶ್ವ ಹಿಂದೂ ಪರಿಷತ್ನಲ್ಲಿ ಕೆಲಸ ಮಾಡಿರುವಂತಹ ವ್ಯಕ್ತಿಯವರು, 80 ವರ್ಷ ಪ್ರಾಯದವರು ರಾತ್ರಿ ಹೊತ್ತಲ್ಲಿ ರಾಘವೇಂದ್ರ ಮಠದಲ್ಲಿ ಮಲಗಿರ್ತಾರೆ. ರಾಘವೇಂದ್ರ ರಾಯರ ಮಠದಲ್ಲಿ ಮಲಗಿದ್ದಂತಹ ವ್ಯಕ್ತಿಯನ್ನ ಎಬ್ಬಿಸಿ ಈಗ ರೌಡಿ ಶೀಟರ್ಗಳು ಅಥವಾ ಈ ರೀತಿಯ ವಿಚಾರಗಳು ಏನಿದೆ ನೋಡಿ, ಈಗ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಈಗ ಅವರವರ ಮನೆಗೆ, ಅಂದರೆ ಹಿಂದೂ ಕಾರ್ಯಕರ್ತರ ಮೇಲೆಗೆ ರಾತ್ರೋರಾತ್ರಿ ದಾಳಿ ಮಾಡುತ್ತೆ. ದಾಳಿ ಮಾಡಿ ಅಲ್ಲಿ ಹಿಂದೂ ಕಾರ್ಯಕರ್ತರ ಮನೆಯ ಬಾಗಿಲನ್ನು ಬಡಿದು ಅವರ ಫೋಟೋವನ್ನು ತೆಗೆದುಕೊಳ್ಳಲಾಗುತ್ತೆ. ಇವರು ಮನೆಯಲ್ಲಿ ಇದ್ದಾರೆ, ಸೇಫ್ ಆಗಿದೆ, ಏನು ಸಮಸ್ಯೆ ಇಲ್ಲ ಅನ್ನೋ ಹೇಳುವ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಇದರ ಮುಂದುವರಿದಂತಹ ಭಾಗವಾಗಿ ರಾಘವೇಂದ್ರ ಮಠದಲ್ಲಿ ಮಲಗಿದ್ದಂತಹ 80 ವರ್ಷ ಪ್ರಾಯದ ಪೂವಪ್ಪ ಅವರು, ಆ ಪೂವಪ್ಪರನ್ನ ಎಬ್ಬಿಸಿ, ನಿದ್ರೆಯಿಂದ ಎಬ್ಬಿಸಿ ಅವರ ಫೋಟೋವನ್ನು ತೆಗೆದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ತೆಗೆದುಕೊಂಡಿರುವಂತಹ ಈ ಒಂದು ನಿರ್ಧಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು. 80 ವರ್ಷ ಪ್ರಾಯ ಆಗಿದೆ ಪೂವಪ್ಪ ಅವರಿಗೆ. ಅವರು ವಿಶ್ವ ಹಿಂದೂ ಪರಿಷತ್ನಲ್ಲಿ ಜವಾಬ್ದಾರಿಯಲ್ಲಿ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಬಂದಾಗ ಪೂವಪ್ಪ ಅವರು ಒಂದು ಮಾತನ್ನ ನೇರವಾಗಿ ಹೇಳ್ತಾರೆ. ಈ ರೀತಿ ಶಾಂತಿ ಸುವ್ಯವಸ್ಥೆಯನ್ನ ತಾವುಗಳು ನೆಲೆಸಬೇಕು ಕರಾವಳಿ ಭಾಗದಲ್ಲಿ ಅಂತ ಬಂದಾಗ, ನನ್ನ ಫೋಟೋ, ನನ್ನ ನಿದ್ರೆಯಿಂದ ಎಬ್ಬಿಸಿ ನನ್ನ ಫೋಟೋ ತೆಗೆದ್ರೆ ಶಾಂತಿ ಸುವ್ಯವಸ್ಥೆ ನೆಲೆಸಲ್ಲ. ಇಬ್ಬರು ವರ್ಗದವರನ್ನ, ಇಬ್ಬರು ಸಮುದಾಯದವರನ್ನ ಕುಳಿತುಕೊಂಡು ಮಾತನಾಡಿಸಿ ಸಮಾಧಾನ ಪಡಿಸಿ, ಆವಾಗ ಮಾತ್ರ ಈ ಸಮಸ್ಯೆ ನಿವಾರಣೆ ಆಗುತ್ತೆ ಹೊರತು ನನ್ನಂಥವರನ್ನ ನೀವು ರಾತ್ರಿಯಿಂದ ಎಬ್ಬಿಸಿ ಈ ರೀತಿ ಫೋಟೋ ತೆಗೆದ್ರೆ ಏನಾಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದಾರೆ. ಈ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಇದೆ, ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಪೂವಪ್ಪ ಅವರನ್ನ ಈ ರೀತಿ ನಡೆಸಿಕೊಂಡಿರುವಂತಹ ವಿಚಾರ ಏನಾಗಿದೆ, ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. 1ನೇ ತಾರೀಕಿಗೆ ರಾತ್ರಿ 10 ಗಂಟೆಗೆ ಇಬ್ಬರು ಪೊಲೀಸ್ನವರು, ನಾನು ರಾಘವೇಂದ್ರ ಮಠದಲ್ಲಿ ಮಲ್ಕೊಂಡಿದ್ದೆ, ಆಗ ಅವರು ಬಂದು ಬಟ್ಲಿಗಳ ಮುಖಾಂತರ ಕರೆದು ಅವರು ನನ್ನನ್ನು ಬಂದು ಹೇಳಿದ್ರು, ಹೀಗೆ ನಮ್ಮ ಮೇಲಿನ ಆದೇಶ, ನಿಮ್ಮೊಂದು ಫೋಟೋ ತೆಗಿಬೇಕು ಅಂತ ಹೇಳಿದರು. ನಾನು ಹೇಳಿದೆ, ನಾನು ಫೋಟೋ ತೆಗೆದು ನಿಮಗೆ ಏನು ಪ್ರಯೋಜನ ಇಲ್ಲ, ಇದು ಪರಿಹಾರ ಆಗ್ತದೆ, ಈ ಫೋಟೋ ತೆಗೆದರೆ ಪರಿಹಾರ ಆಗುವುದಿಲ್ಲ. ಇದಕ್ಕೆ ಮೇಲ್ಮಟ್ಟದವರು 2 ಕಡೆಯವರು ಕೂತುಗೊಳಿಸಿ ಒಂದು ಮಾತುಕತೆ ಮಾಡಿ ಇದಕ್ಕೆ ಏನು ಪರಿಹಾರವನ್ನು ಕಂಡು ಹುಡುಕಿದರೆ ಮಾತ್ರ ಈ ಕೆಲಸ ಪರಿಹಾರ ಆಗ್ತದೆ. ಇಲ್ಲದಿಲ್ಲ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಒಂದು ಕಡೆಯಲ್ಲಿ ಮಾತಾಡಿದರೆ ಪರಿಹಾರ ಆಗ್ತದೆ, 2 ಕಡೆಯವರು ಸೇರಬೇಕು. 2 ಕಡೆಯವರು ಸೇರಿದರೆ ಇದಕ್ಕೆ ಪರಿಹಾರ ಆಗುವಂಥ ದೃಷ್ಟಿ ಉಂಟು. ಅದಕ್ಕೆ ಬೇಕಾಗಿ ಮೇಲಧಿಕಾರಿಗಳು 2 ಕಡೆಯವರನ್ನು ಕರೆದು ಒಂದು ಕಡೆ ಕೂತುಗೊಳಿಸಿ ಇದಕ್ಕೆ ಪರಿಹಾರ ಏನು ಎಂಬಂಥ ಕೆಲಸವನ್ನು ಮಾಡಿದರೆ ಮಾತ್ರ ಇದು ಫಲ ಸಿಕ್ಕಿತೆಂಬಂತ ನನ್ನ ಭಾವನೆ ಬಂದಿದೆ. ವಿಶ್ವ ಪರಿಷತ್ತಿನ ಸಂಘ ಪರಿವಾರದ ಎಲ್ಲ ಪದಾಧಿಕಾರಿಗಳ ಫೋಟೋ ತೆಗೆದು ನಮಗೆ ಕಳಿಸ್ಬೇಕಂತ ಹೇಳಿದ್ದಾರೆ. ಹಾಗೆ ನಾವು ಫೋಟೋ ತೆಗಿತಾ ಇದ್ದೇವೆ ಅಂತ ಹೇಳಿದ್ವಿ. ಅದಕ್ಕೆ ನಾನು ಅದೇ ಮಾತು ಹೇಳಿದ್ದು, ಇದರಲ್ಲಿ ನಮ್ಮ ಫೋಟೋ ತೆಗೆದು ಮರ್ಯಾದೆ, ನನಗೆ 80 ವರ್ಷ ಆಯಿತು, ನಾನು ಇನ್ನು ಹೋಗಿ ಏನಾದರೂ ಗಲಾಟೆ ಮಾಡಲಿಕ್ಕೆ ಉಂಟಾ ಅಥವಾ ಏನಾದರೂ ಇದು ಮಾಡಲಿಕ್ಕೆ ಉಂಟಾ? ನನ್ನನ್ನು ಗೌರವ ಹುದ್ದೆಯಾಗಿ ವಿಶ್ವ ಪರಿಷತ್ ಗೌರವ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ಅವರು, ಅದನ್ನು ನಾನು ಸ್ವೀಕರಿಸಿದರೆ ಮಾಡುತ್ತಾ ಇದ್ದೇನೆ. ಈ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. 80 ವರ್ಷದ ಪೂವಪ್ಪರನ್ನು ಕೂಡ ಬಿಡಲಿಲ್ಲ ಈ ಸರ್ಕಾರ, ಈ ಪೊಲೀಸ್ ಇಲಾಖೆ ಅನ್ನುವಂಥದ್ದು ಹಿಂದೂ ಸಂಘಟನೆಗಳ ಆಕ್ರೋಶ. ಅವರು ರಾತ್ರಿಯ ಹೊತ್ತು ರಾಘವೇಂದ್ರ ಮಠದಲ್ಲಿ, ರಾಯರ ಗುರು ರಾಘವೇಂದ್ರ ಮಠದಲ್ಲಿ ಮಲಗಿರ್ತಾರೆ. ಆ ಸಂದರ್ಭ ಅವರನ್ನು ಎಬ್ಬಿಸಿ, ನಿದ್ರೆಯಿಂದ ಎಬ್ಬಿಸಿ ಅವರನ್ನ ಫೋಟೋವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಇಲಾಖೆ ಹೇಳಿದಾಗ ಅವರು ಹೇಳ್ತಾರೆ, ನನ್ನ ಫೋಟೋ ತೆಗೆದು ಪ್ರಯೋಜನವಿಲ್ಲ ಎಂದು ವಿಶ್ವ ಹಿಂದೂ ಪರಿಷತ್ ಇದರ ಉಪಾಧ್ಯಕ್ಷರಾಗಿರುವಂತಹ ಪೂವಪ್ಪ ಅವರು ಹೇಳ್ತಾರೆ. ಯಾಕೆಂದರೆ ಒಂದು ವೇಳೆ ಈ ರೀತಿ ಮಾಡಬೇಕು ಅಂತ ಬಂದಾಗ ತಾವುಗಳು 2 ಸಮುದಾಯದವರನ್ನ ಕುಳಿತುಕೊಂಡು ಮಾತನಾಡಿಸಿ ಸಮಾಧಾನ ಪಡಿಸಿ. 80 ವರ್ಷದ ಪೂವಪ್ಪರನ್ನ ಬಿಡಲಿಲ್ಲ ಅನ್ನುವಂಥದ್ದು ಹಿಂದೂ ಸಂಘಟನೆಗಳ ಆಕ್ರೋಶ. ರಾಘವೇಂದ್ರ ಮಠದಲ್ಲಿ ರಾತ್ರಿ ಹೊತ್ತು ಮಲಗಿದಂತಹ ವೇಳೆ ಎಬ್ಬಿಸಿ ಪೊಲೀಸರು ವಿಚಾರಣೆಯನ್ನ ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತರ ಫೋಟೋ ತೆಗೆಯುವಂತಹ ಪೊಲೀಸರ ಈ ಒಂದು ಕ್ರಮದ ವಿರುದ್ಧ ಆಕ್ರೋಶವನ್ನ ಹಿಂದೂ ಸಂಘಟನೆಗಳು, ಹಿಂದೂ ಸಮಾಜ ವ್ಯಕ್ತಪಡಿಸಿದೆ. ವಿಶ್ವ ಹಿಂದೂ ಪರಿಷತ್ನ ದಕ್ಷಿಣ ಪ್ರಾಂತ್ಯ ಉಪಾಧ್ಯಕ್ಷರಾಗಿರುವಂತಹ ಪೂವಪ್ಪ ಅವರು, ಅವರಿಗೆ 80 ವರ್ಷ ಪ್ರಾಯ. ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಪ್ರಾಂತ್ಯದ ಉಪಾಧ್ಯಕ್ಷರು ಪೂವಪ್ಪ ಅವರು
ಫೋಟೋ ತೆಗೆದು ಪ್ರಯೋಜನವಿಲ್ಲ, ನನ್ನ ಫೋಟೋ ತೆಗೆದ್ರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅನ್ನುವಂಥದ್ದನ್ನು ವಿಶ್ವ ಹಿಂದೂ ಪರಿಷತ್ ಉಪಾಧ್ಯಕ್ಷರು ಪೂವಪ್ಪ ಅವರು ನೇರವಾಗಿ ಹೇಳ್ತಾರೆ. ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತ ಬಂದಾಗ ಎರಡೂ ಸಮುದಾಯದ ಜೊತೆ ಮಾತುಕತೆ ಮಾಡಿ ಆವಾಗ ಮಾತ್ರ ಶಾಂತಿ ಸುವ್ಯವಸ್ಥೆಯನ್ನು ನೆಲೆಸಬಹುದು ಅನ್ನುವಂಥ ನಿಟ್ಟಿನಲ್ಲಿ 80 ವರ್ಷದ ಪೂವಪ್ಪರವರು ಪೊಲೀಸರಿಗೆ ಒಂದು ಸಲಹೆಯನ್ನು ನೀಡ್ತಾರೆ. ಇದು ಸದ್ಯ ಭಾಳಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಒಂದೇ ವರ್ಗ ಅಥವಾ ಒಂದೇ ಸಮುದಾಯ ಅಥವಾ ಒಂದೇ ವಿಚಾರವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಕರಾವಳಿ ಭಾಗದಲ್ಲಿ ಅನ್ನುವಂತಹ ಪ್ರಶ್ನೆಗಳ ನಡುವೆ ಹಿಂದೂ ಸಂಘಟನೆ ಕಾರ್ಯಕರ್ತರುಗಳ ಪ್ರಶ್ನೆ ಇದು ಆಕ್ರೋಶ. ಜೊತೆಗೆ ಇದು ಪೂವಪ್ಪರವರ ವಿಚಾರ. ಇದು ಎಫ್ಐಆರ್ಗಳ ವಿಚಾರವಾಗಿ ಜೊತೆಗೆ ಗಡೀಪಾರಿನ ವಿಚಾರವಾಗಿ ಮಾತನಾಡ್ತಾ ಹೋದಾಗ ಸದ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ನೆಲೆಸುವಂತೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪೊಲೀಸರು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಶಾಂತಿ ಸುವ್ಯವಸ್ಥೆಯನ್ನು ನೆಲೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ನೋ ಡೌಟ್. ಇವೆಲ್ಲದರ ಜೊತೆಗೆ ಇವತ್ತು ಕ್ಲಾಕ್ ಟವರ್ ಬಳಿ ಪೊಲೀಸರಿಂದ ಲಾಠಿ ಕವಾಯತು ಕೂಡ ನಡೆಯಿತು. ಅಂದರೆ ಸದ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು ನಮಗೆ ಗೊತ್ತಿದೆ, ಬೂದಿ ಮುಚ್ಚಿದ ಕೆಂಡದಂತಿದೆ. ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮಾಕ್ ಡ್ರಿಲ್ ಅನ್ನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಮಾಡಿದ್ರು. ಕ್ಲಾಕ್ ಟವರ್ ಬಳಿಯಲ್ಲಿ ಕವಾಯತ್ನಲ್ಲಿ KSRP ತುಕಡಿಗಳು ಭಾಗವಹಿಸಿದ್ವು ಇವತ್ತಿನ ದಿನ. ಜೊತೆಗೆ ಮಾಕ್ ಡ್ರಿಲ್ ಯಾವ ರೀತಿ ಇತ್ತು, ಆ ಒಂದು ಲಾಠಿ ಕವಾಯತು ಯಾವ ರೀತಿ ಇತ್ತು, ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿಯನ್ನ ಹತೋಟಿಯಲ್ಲಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕವಾಯತು ಮಾಡಲಾಗಿತ್ತು. ನಗರದ ಕ್ಲಾಕ್ ಟವರ್ ಬಳಿ ಮಂಗಳೂರು ನಗರ ಪೊಲೀಸರಿಂದ ಇವತ್ತು ಈ ಒಂದು ಕವಾಯತು ನಡೆಯಿತು. KSRP ತುಕಡಿಗಳು ಈ ಸಂದರ್ಭ ಕವಾಯತಿನಲ್ಲಿ ಭಾಗವಹಿಸಿದ್ವು. ಮಂಗಳೂರು ನಗರದಲ್ಲಿ ಇತ್ತೀಚೆಗೆ ಉಂಟಾಗಿರುವಂತಹ ಕಾನೂನು ಮತ್ತು ಸುವ್ಯವಸ್ಥೆಯ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಕವಾಯತನ್ನ ಪ್ರದರ್ಶನ ಮಾಡಲಾಗಿದೆ. ಆ ಮೂಲಕ ಯಾವುದೇ ಪರಿಸ್ಥಿತಿಯನ್ನ ನಿಭಾಯಿಸಲು ಮತ್ತು ಶಾಂತಿ ಸುವ್ಯವಸ್ಥೆಯನ್ನ ಹಾಳು ಮಾಡುವ ಯಾವುದೇ ಪ್ರಯತ್ನ ತಡೆಯಲು ಪೊಲೀಸ್ ಪಡೆಗಳು ಸಿದ್ಧ ಇರಬೇಕು, ಜೊತೆಗೆ ಸದಾ ಸಿದ್ಧ ಅನ್ನುವಂತಹ ಸಂದೇಶವನ್ನ ಸಾರಲು ಈ ಕವಾಯತನ್ನ ನಡೆಸಲಾಯಿತು. ಮಾಡಿದಲ್ಲ ಫುಲ್ ಜೋರಾಗಿರಲಿ, ಜೋರ ಬಾಯ್ ಬಿಡಿ. ಮಾತಾಡ
Ready, close. Time exercise. For one time. Close. Begin. Close. Rest. Dress up. Fast. ಬೇಗ ನಿಮ್ಮ ರೈಟಿಗೆ ಡ್ರೆಸ್ ಅಪ್ ಆಗಬೇಕು. ಇದೊಂದ್ಸಲಿ ಫೈನಲ್ ಟೈಮ್ ಆಗುತ್ತೆ. ಕರೆಕ್ಟ್ ಆಗಿ ಮಾಡಬೇಕು. ಒಂದೇ ಸೀಕ್ವೆನ್ಸ್ ಅಲ್ಲಿ ಮಾಡಬೇಕು. ಒಂದು ಸಾಗಬೇಕು ನೀಟಾಗಿ ಮಾಡಿ ಕರೆಕ್ಟಾಗಿ ಮಾಡಿ. ಕ್ಲೋಸ್ ಮಾಡಿ. ಕ್ಲೋಸ್ ಮಾಡೋಣ. ठीक है. Ready, close. Ready, motion. Ready. Ready, close. Up and down. For one time. Close. Begin. Ready, close. Yes. Ready, close. Ready, motion. Ready. Ready, close. Up and down. For one time. Close. Begin. Ready, close. Close. Yes. Dress up. Back. Ready, close. First and time. Dress up. Back. Ready, close. First and time. Close. How much time? Hey, fast. Ready, close. Up into one. Right, right. Up. 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 Ready, close. Attention. Ready, close. Attention. Ready, close. Pull down. Until that interval. From the center. Ready, close. Extend. ಸಂಗಮೇಶ್ ಆ ಕಡೆ ತೆಗೆ ನೀನು ಆ ಕಡೆ ತೆಗೆ ನಾನು ಈ ಕಡೆ ತೆಗೆ Ready, close. Ready, motion. Ready. Ready, close. Up and down. For one time. Close. Begin. Ready, close. Ready, close. Yes. Ready, close. Ready, motion. Ready. Ready, close. Up and down. For one time. Close. Begin. Ready, close. Close. Rest. Ready, close. Rest up. Rest up. Ready, close. Ready, motion. Ready. Ready, close. Up and down. Forward time. Close. Begin. Ready, close. Same exercise. Up and down. Forward time. Close. Begin. ಒಂದೇ ಒಂದು ಗೆಲ್ಬೇಕು. ಈ ಕಡೆ ಬೇರೆ ಬರ್ತಾ ಇದೆ, ಈ ಕಡೆ ಬೇರೆ ಬರ್ತಾ ಇದೆ. Ready, close. Close. Yes. Ready, close. Back up. Back up. Take a fast. Fast, fast. Ready, close. Ready, motion. Ready. Ready, close. Up and down. For one time. Close. Begin. Ready, close. Same exercise. For one time. Close. Begin. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮ್ಯಾಂಗ್ಳೂರ್ ಸಿಟಿ ಮತ್ತು ಜಿಲ್ಲೆ ವ್ಯಾಪ್ತಿನಲ್ಲಿ ಈ ಒಂದು ಕೆಲವು ತಿಂಗಳಿಂದ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕೆಲವೊಂದು ಮರ್ಡರ್ಸಿಂದ ಅಫೆಕ್ಟ್ ಆಗಿದೆ. ಈ ಮರ್ಡರ್ಸನ್ನು ಅನಲೈಸ್ ಮಾಡಿದಾಗ ಹಿಂದೆ ಲಾಸ್ಟ್ 5 to 10 years ಮರ್ಡರನ್ನು ಅನಲೈಸ್ ಮಾಡಿದಾಗ ಈ ಮರ್ಡರ್ಸನ್ನು ಮಾಡಿರುವ ಆರೋಪಿಗಳು ಎಲ್ಲರೂ ಸಮ್ ಕಮ್ಯುನಲ್ ಆರ್ಗನೈಸೇಷನ್ಸ್ಗೆ ಟಚ್ನಲ್ಲಿ ಇರೋದು ನಮಗೆ ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ
ಕಮ್ಯುನಲ್ ಆರ್ಗನೈಸೇಷನ್ಸ್ನಲ್ಲಿ ಯಾರ್ಯಾರು ಮುಖಂಡರುಗಳಿದ್ದಾರೆ ಅವ್ರದ್ದು ಡೈಲಿ ಅವ್ರದ್ದು ಲೊಕೇಶನ್ನು ಮತ್ತು ಅವರು ಆ್ಯಕ್ಟಿವಿಟೀಸನ್ನು ವೆರಿಫೈ ಮಾಡಲಿಕ್ಕೆ ನಾವು ಅವರ ಹೆಸರೆಲ್ಲ ಲಿಸ್ಟ್ ಮಾಡಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಮ್ಯುನಲ್ ರಿಲೇಟೆಡ್ ಆರ್ಗನೈಸೇಷನ್ಸ್ ಅವರು ಮೆಂಬರ್ಸ್ಗೆ ಹೋಗಿ ವೆರಿಫೈ ಮಾಡಲಿಕ್ಕೆ ನಾವು ನಿರ್ದೇಶನವನ್ನು ಕೊಡಲಾಗಿದೆ. ಈ ಒಂದು ಪ್ರಿವೆಂಟಿವ್ ಆ್ಯಕ್ಷನನ್ನು ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ವಿ. ಈ ಜಿಲ್ಲೆಯಲ್ಲಿ ಮಾಡ್ತಾ ಇರುವಾಗ ನಿನ್ನೆ ದಿವಸ ಕಡಬ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಕೆಲವೊಬ್ಬರು ಇದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ಪೊಲೀಸ್ ಸ್ಟೇಷನ್ ಮುಂದೆ ಅಕ್ರಮ ಗುಂಪು ಸೇರಿ ಪ್ರತಿಭಟನೆ ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಕಡಬ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 39/25 ಅಂಡರ್ ಸೆಕ್ಷನ್ 189(2) ಮತ್ತು 180ನಲ್ಲಿ ಪ್ರಕರಣ ದಾಖಲಾಗಿದೆ. ಮುಂದೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಈ ಪ್ರಕರಣದಲ್ಲಿ ಕ್ರಮ ತಗೊಳ್ಳಲಾಗುವುದು. ಮತ್ತು ಈ ಪ್ರಿವೆಂಟಿವ್ ಆ್ಯಕ್ಷನ್ ಪೊಲೀಸರದು ಆದ್ಯತೆ ಕರ್ತವ್ಯ ಇದೆ. ಈ ಕರ್ತವ್ಯಕ್ಕೆ ಯಾರೇನೋ ಅಡ್ಡಿಪಡಿಸಿದರೆ ಮುಂದಿನ ದಿವಸಗಳಲ್ಲಿ ಕಠಿಣ ಕಾನೂನು ಕ್ರಮ ತಗೊಳ್ಳಲಾಗುವುದು. ಮುಂದೇನು ಇದು ನಮ್ಮ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಯಾವಾಗ ನಮಗೆ ಇನ್ನೂ ಸೇಫ್ ಎಂದು ಅನಿಸ್ತಾ ಇದೆಯೋ ಅವಾಗ ತನಕ ಪೊಲೀಸ್ ವಿಲ್ ಕಂಟಿನ್ಯೂ ದಿಸ್ ಆ್ಯಕ್ಟಿವಿಟಿ. ಇದರ ವಿರುದ್ಧವಾಗಿ ಯಾರೇನೋ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಮಾಡಿದರೆ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ತಗೊಳ್ಳಲಾಗುವುದು. ಮತ್ತು ಕೆಲವೊಬ್ಬರು ನಿನ್ನೆ ಬಂದಿರುವ ಘಟನೆಯಲ್ಲಿ ಅವರು ಫ್ಯಾಮಿಲಿ ಮೆಂಬರ್ಸನ್ನು ಕರ್ಕೊಂಡು ಬರ್ತೀವಿ ಎಂದೇನ ಹೇಳಿದ್ದಾರೆ. ಯಾರೇನು ಬಂದರೆ ಅವರು ಸಂಬಂಧಪಟ್ಟ ಫ್ಯಾಮಿಲಿ ಮೆಂಬರ್ಸ್ ಯಾರಾಗಿರಲಿ ಅವ್ರ ಮೇಲೇನು ಸೂಕ್ತ ಕಾನೂನು ಕ್ರಮ ತಗೊಳ್ಳಲಾಗುವುದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವು ತಿಂಗಳಿಂದ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕೆಲವೊಂದು ಮರ್ಡರ್ಸಿಂದ ಅಫೆಕ್ಟ್ ಆಗಿದೆ. ಈ ಮರ್ಡರ್ಸನ್ನು ಅನಲೈಸ್ ಮಾಡಿದಾಗ ಹಿಂದೆ ಲಾಸ್ಟ್ 5 to 10 years ಮರ್ಡರನ್ನು ಅನಲೈಸ್ ಮಾಡಿದಾಗ ಈ ಮರ್ಡರ್ಸನ್ನು ಮಾಡಿರುವ ಆರೋಪಿಗಳು ಎಲ್ಲರೂ ಸಮ್ ಕಮ್ಯುನಲ್ ಆರ್ಗನೈಸೇಷನ್ಸ್ಗೆ ಟಚ್ನಲ್ಲಿ ಇರೋದು ನಮಗೆ ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಕಮ್ಯುನಲ್ ಆರ್ಗನೈಸೇಷನ್ಸ್ನಲ್ಲಿ ಯಾರ್ಯಾರು ಮುಖಂಡರುಗಳಿದ್ದಾರೆ ಅವ್ರದ್ದು ಡೈಲಿ ಅವ್ರದ್ದು ಲೊಕೇಶನ್ನು ಮತ್ತು ಅವರು ಆ್ಯಕ್ಟಿವಿಟೀಸನ್ನು ವೆರಿಫೈ ಮಾಡಲಿಕ್ಕೆ ನಾವು ಅವರ ಹೆಸರೆಲ್ಲ ಲಿಸ್ಟ್ ಮಾಡಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಮ್ಯುನಲ್ ರಿಲೇಟೆಡ್ ಆರ್ಗನೈಸೇಷನ್ಸ್ ಅವರು ಮೆಂಬರ್ಸ್ಗೆ ಹೋಗಿ ವೆರಿಫೈ ಮಾಡಲಿಕ್ಕೆ ನಾವು ನಿರ್ದೇಶನವನ್ನು ಕೊಡಲಾಗಿದೆ. ಈ ಒಂದು ಪ್ರಿವೆಂಟಿವ್ ಆ್ಯಕ್ಷನನ್ನು ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ವಿ. ಈ ಜಿಲ್ಲೆಯಲ್ಲಿ ಮಾಡ್ತಾ ಇರುವಾಗ ನಿನ್ನೆ ದಿವಸ ಕಡಬ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಕೆಲವೊಬ್ಬರು ಇದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ಪೊಲೀಸ್ ಸ್ಟೇಷನ್ ಮುಂದೆ ಅಕ್ರಮ ಗುಂಪು ಸೇರಿ ಪ್ರತಿಭಟನೆ ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಕಡಬ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 39/25 ಅಂಡರ್ ಸೆಕ್ಷನ್ 189(2) ಮತ್ತು 180ನಲ್ಲಿ ಪ್ರಕರಣ ದಾಖಲಾಗಿದೆ. ಮುಂದೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಈ ಪ್ರಕರಣದಲ್ಲಿ ಕ್ರಮ ತಗೊಳ್ಳಲಾಗುವುದು. ಮತ್ತು ಈ ಪ್ರಿವೆಂಟಿವ್ ಆ್ಯಕ್ಷನ್ ಪೊಲೀಸರದು ಆದ್ಯತೆ ಕರ್ತವ್ಯ ಇದೆ. ಈ ಕರ್ತವ್ಯಕ್ಕೆ ಯಾರೇನೋ ಅಡ್ಡಿಪಡಿಸಿದರೆ ಮುಂದಿನ ದಿವಸಗಳಲ್ಲಿ ಕಠಿಣ ಕಾನೂನು ಕ್ರಮ ತಗೊಳ್ಳಲಾಗುವುದು. ಮುಂದೇನು ಇದು ನಮ್ಮ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಯಾವಾಗ ನಮಗೆ ಇನ್ನೂ ಸೇಫ್ ಎಂದು ಅನಿಸ್ತಾ ಇದೆಯೋ ಅವಾಗ ತನಕ ಪೊಲೀಸ್ ವಿಲ್ ಕಂಟಿನ್ಯೂ ದಿಸ್ ಆ್ಯಕ್ಟಿವಿಟಿ. ಇದರ ವಿರುದ್ಧವಾಗಿ ಜೊತೆಗೆ ಶಾಂತಿ ಸುವ್ಯವಸ್ಥೆಯನ್ನ ನೆಲೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿ ಒಂದ್ ಕಡೆ ಗಡೀಪಾರು ಜೊತೆ ಇನ್ನೊಂದು ಕಡೆ FIR ಅನ್ನ ಮಾಡಲಾಗಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲಾ SP ಅರುಣ್ ಕುಮಾರ್ ಅವರ ಮಾತುಗಳು. ಮತೀಯ ಸಂಘಟನೆಗಳ ಜೊತೆ ಕೊಲೆ ಆರೋಪಿಗಳ ಸಂಪರ್ಕವನ್ನ ಕಂಡು ಬಂದಿದೆ ಇನ್ವೆಸ್ಟಿಗೇಷನ್ ಅಲ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಪೊಲೀಸರ ಕಾರ್ಯಕ್ಕೆ ಅಡ್ಡಿಪಡಿಸಿದರೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗುವುದು, ಮುಲಾಜಿಲ್ಲದೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗುವುದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಕಡಬ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದವರ ವಿರುದ್ಧವೂ ಕೂಡ ಕೇಸು ದಾಖಲಾಗಿದೆ. ಕಡಬ ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆ ನಡೆಸಲಾಗಿತ್ತು ಹಿಂದೂ ಸಂಘಟನೆ ಕಾರ್ಯಕರ್ತರಿಂದ. ಅವರ ಮೇಲೂ ಕೂಡ ಕೇಸನ್ನ ದಾಖಲು ಮಾಡಲಾಗಿದೆ. ಅಂದರೆ ಇದೇ ಹಿನ್ನೆಲೆ ಹಿಂದೂ ಕಾರ್ಯಕರ್ತರ ಮನೆಗೆ ತೆರಳಿ ಅಲ್ಲಿ ಫೋಟೋವನ್ನು ತೆಗೆಯುವಂತಹ ಪ್ರಕ್ರಿಯೆಗಳು ನಡೀತಾ ಇತ್ತು. ಆ ನಿಟ್ಟಿನಲ್ಲಿ ಕೆಲವರು ಠಾಣೆಯ ಮುಂಭಾಗ ಜಮಾಯಿಸಿದ್ರು, ನ್ಯಾಯ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಳಿಕೊಂಡು ಆ ನಿಟ್ಟಿನಲ್ಲಿ ಅವರ ಮೇಲೂ ಕೂಡ ಕೇಸನ್ನು ದಾಖಲು ಮಾಡಲಾಗಿದೆ. ಕಾನೂನು ಸುವ್ಯವಸ್ಥೆ ಸಹಜ ಸ್ಥಿತಿಗೆ ಬರುವ ತನಕ ಕಾರ್ಯಾಚರಣೆ ಇದೆ ಅನ್ನುವಂತಹ ವಿಚಾರವನ್ನು SP ಅವರು ಖಡಕ್ ಆಗಿ ಹೇಳಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಂಟ್ರೋಲ್ಗೆ ಬರುವ ತನಕ ಈ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತೀವಿ. ಜೊತೆಗೆ 10 ವರ್ಷಗಳ ಕೊಲೆ ಪ್ರಕರಣಗಳನ್ನು ನಾವು ವಿಶ್ಲೇಷಣೆ ಮಾಡಿದ್ದೇವೆ.
ಸೊ ಅದರಲ್ಲಿ ಈ ರೀತಿಯ ಬ್ಯಾಕ್ಗ್ರೌಂಡ್ ಇರುವಂಥದ್ದು, ಅಂದರೆ ಮತೀಯ ಸಂಘಟನೆಗಳ ಜೊತೆ ಕೊಲೆ ಆರೋಪಿಗಳ ಸಂಪರ್ಕ ಕಂಡು ಬಂದಿದೆ. ಆ ನಿಟ್ಟಿನಲ್ಲಿ ನಾವು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು ಅನಿವಾರ್ಯ ಅನ್ನುವಂಥ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ SP ಅವರು ಹೇಳಿದ್ದಾರೆ. ಇವೆಲ್ಲದರ ಜೊತೆಗೆ ಸದ್ಯದ ಪರಿಸ್ಥಿತಿ, ಹಿಂದೂ ಕಾರ್ಯಕರ್ತರು ಮುಖಂಡರ ಮೇಲೆ FIR, ಬಂಧನ ಭೀತಿ ಒಂದು ಕಡೆ ಆದರೆ ಬರೋಬ್ಬರಿ 36 ಜನರ ಮೇಲೆ, ದಕ್ಷಿಣ ಕನ್ನಡ ಜಿಲ್ಲೆಯ 36 ಜನರ ಮೇಲೆ ಗಡೀಪಾರು ಆದೇಶವನ್ನು ಹೊರಡಿಸಲಾಗಿದೆ. ಅದರಲ್ಲೂ ಕೂಡ ವಿಶೇಷ ಏನು ಅಂತ ಹೇಳಿದಾಗ 36 ಜನರ ಮೇಲೆ ಗಡೀಪಾರು ಆದೇಶವನ್ನು ಹೊರಡಿಸಲಾಗಿದೆ ಅಂತ ಬಂದಾಗ ಎಲ್ಲ ಹಿಂದೂ ನಾಯಕರು ಅಥವಾ ಹಿಂದೂ ಕಾರ್ಯಕರ್ತರ ಮೇಲೆಯಾ ಅಂತ ಬಂದಾಗ ಇಲ್ಲ, ಹಿಂದೂ ಕಾರ್ಯಕರ್ತರ ಜೊತೆಗೆ ಮುಸಲ್ಮಾನ ಕಾರ್ಯಕರ್ತರು ಕೂಡ, ಅಂದರೆ ಮುಸಲ್ಮಾನ ಹೆಸರಿರುವಂಥವರು ಅವರ ಮೇಲೂ ಕೂಡ ಈ ರೀತಿಯ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಏನಾಗಿದೆ ಆ ಬಗ್ಗೆ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮಾಡಲು 36 ಜನರ ಲಿಸ್ಟ್ ಅನ್ನ ಪೊಲೀಸರು ರೆಡಿ ಮಾಡಿದ್ದಾರೆ. ಜೊತೆಗೆ ಮುಸ್ಲಿಂ ಸಂಘಟನೆಗಳಲ್ಲೂ ಕೂಡ ತೊಡಗಿಕೊಂಡವರ ಮೇಲೂ ಕೂಡ ಅವರ ಹೆಸರು ಕೂಡ ಈ ಲಿಸ್ಟ್ ನಲ್ಲಿದೆ. ಅಂದ್ರೆ ಇಷ್ಟರ ತನಕ ಬರ್ತಾ ಇದ್ದಂತಹ ಸುದ್ದಿಗಳು ಯಾವ ರೀತಿ ಅಂತ ಬಂದಾಗ ಒಂದೇ ಸಂಘಟನೆ ಅಥವಾ ಒಂದೇ ಸಮುದಾಯ ಅಥವಾ ಒಂದೇ ವರ್ಗದವರು, ಒಂದೇ ತತ್ವ ಸಿದ್ಧಾಂತದವರನ್ನೇ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತಹ ಒಂದು ಆರೋಪ, ಬಹುಶಃ ಅದು ಸತ್ಯಕ್ಕೆ ದೂರವಾಗಿರುವಂತಹ ಆರೋಪ. ದ ರಿಯಲ್ ಫ್ಯಾಕ್ಟ್ ಈಸ್, ಜಿಲ್ಲೆಯಿಂದ ಗಡೀಪಾರು ಮಾಡಲು 36 ಜನರ ಲಿಸ್ಟ್ ಅನ್ನ ಪೊಲೀಸರು ರೆಡಿ ಮಾಡಿಟ್ಕೊಂಡಿದ್ದಾರೆ. 36 ಜನರ ಲಿಸ್ಟ್ ಅನ್ನ ಪೊಲೀಸರು ರೆಡಿ ಮಾಡಿದ್ದಾರೆ ಜಿಲ್ಲೆಯಿಂದ ಗಡೀಪಾರು ಮಾಡಲಿಕ್ಕೋಸ್ಕರ. ಅದರಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರ ಗಡೀಪಾರು ಆದೇಶ ಬಹಳಷ್ಟು ಸೌಂಡ್ ಮಾಡುತ್ತೆ. ಯಾಕಂದ್ರೆ ಬಿಜೆಪಿ ಲೀಡರ್ ಜೊತೆಗೆ ಪುತ್ತಿಲ ಪರಿವಾರದ ಮುಖ್ಯಸ್ಥರು 36 ಜನರ ಪೊಲೀಸ್ ಲಿಸ್ಟ್ ನಲ್ಲಿ ಅವರು ಕೂಡ ಇದ್ದಾರೆ. ಜೊತೆಗೆ ಮುಸ್ಲಿಂ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡವರ ಹೆಸರು ಕೂಡ ಪಟ್ಟಿಯಲ್ಲಿ ಇದೆ. ಈ ಪಟ್ಟಿಯಲ್ಲಿ ಮುಸ್ಲಿಂ ಸಂಘಟನೆಯಲ್ಲಿ ತೊಡಗಿಸಿಕೊಂಡವರ ಹೆಸರು ಕೂಡ ಇದೆ. ನಾವು ನೋಡ್ತಾ ಹೋದಾಗ ಈ ಗಡೀಪಾರು ಆದೇಶದಲ್ಲಿ ಬಂಟ್ವಾಳ ನಗರದಲ್ಲಿ ಹಸೈನಾ ಜೊತೆಗೆ ಪವನ್ ಕುಮಾರ್ ಬಂಟ್ವಾಳ ಗ್ರಾಮಾಂತರದಲ್ಲಿ, ಜೊತೆಗೆ ಬಂಟ್ವಾಳ ಗ್ರಾಮಾಂತರದಲ್ಲಿ ಚರಣ್ ಅವರು, ವಿಟ್ಲ ವ್ಯಾಪ್ತಿಯಲ್ಲಿ ಗಣೇಶ್, ಜೊತೆಗೆ ವಿಟ್ಲ ವ್ಯಾಪ್ತಿಯಲ್ಲಿ ಅಬ್ದುಲ್ ಖಾದರ್, ಚಂದ್ರಹಾಸ ಅವರು, ಜೊತೆಗೆ ಬಂಟ್ವಾಳ ಗ್ರಾಮಾಂತರ ಅಬ್ದುಲ್ ಲತೀಫ್, ಮೊಹಮ್ಮದ್ ಅಶ್ರಫ್, ಮೊಯ್ದೀನ್ ಅದ್ನಾನ್, ಭರತ್ ರಾಜ್ ಬಿ, ಇವರೆಲ್ಲರೂ ಕೂಡ ಬಂಟ್ವಾಳ ಗ್ರಾಮಾಂತರ. ಜೊತೆಗೆ ಬಂಟ್ವಾಳ ನಗರ ಮೊಹಮ್ಮದ್ ಸಫ್ವಾನ್, ಜೊತೆಗೆ ರಾಜು ಯಾನೆ ರಾಜೇಶ್, ಭುವಿ ಯಾನೆ ಭುವಿತ್ ಶೆಟ್ಟಿ, ಅಶ್ರಫ್ ಬಿ, ಬೆಳ್ತಂಗಡಿ ವ್ಯಾಪ್ತಿಯಲ್ಲಿ ಮನೋಜ್ ಕುಮಾರ್, ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರು ಕೂಡ ಇದೆ ಬೆಳ್ತಂಗಡಿಯಲ್ಲಿ. ಜೊತೆಗೆ ಪುತ್ತೂರು ನಗರ ಹಕೀಂ ಕೂರ್ನಾಡ್ಕ, ಅಜಿತ್ ರಾಯ್, ಅರುಣ್ ಕುಮಾರ್ ಪುತ್ತಿಲ, ಆಗ್ಲೇ ಹೇಳಿದಾಗೆ ಅರುಣ್ ಕುಮಾರ್ ಪುತ್ತಿಲ ಅವರ ಹೆಸರು ಕೂಡ ಇದೆ. ಜೊತೆಗೆ ಮನೀಶ್ ಅವರ ಹೆಸರು ಕೂಡ ಇದೆ. ಅರುಣ್ ಪುತ್ತಿಲ ಅವರ ಜೊತೆ ಇರುವಂಥವರು ಮನೀಶ್ ಅವರ ಹೆಸರು ಕೂಡ ಇದೆ. ಜೊತೆಗೆ ಅಬ್ದುಲ್ ರೆಹಮಾನ್, ಕೆ ಅಜೀಜ್ ಇವರೆಲ್ಲರೂ ಕೂಡ ಪುತ್ತೂರಿನಲ್ಲಿ ಬರ್ತಾರೆ. ಕಿಶೋರ್ ಅವರು, ಜೊತೆಗೆ ರಾಕೇಶ್ ಕೆ, ನಿಶಾಂತ್ ಕುಮಾರ್ ಇವರೆಲ್ಲರೂ ಕೂಡ ಪುತ್ತೂರು ಗ್ರಾಮಾಂತರ. ಜೊತೆಗೆ ಕಡಬ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬರ ಹೆಸರು ಮಹಮ್ಮದ್ ನವಾಜ್, ಪ್ರಾಯ 32 ವರ್ಷ. ಜೊತೆಗೆ ಉಪ್ಪಿನಂಗಡ ಠಾಣಾ ವ್ಯಾಪ್ತಿಯಲ್ಲಿ ಸಂತೋಷ್ ಕುಮಾರ್ ರಾಯ್, ಜಯರಾಮ್, ಸಂಶುದ್ದೀನ್, ಸಂದೀಪ, ಮಹಮ್ಮದ್ ಶಾಕೀರ್, ಅಬ್ದುಲ್ ಅಜೀಜ್. ಸುಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಲತೇಶ್ ಗುಂಡ್ಯಾ, ಮನೋಹರ, ಪ್ರಸಾದ್, ಬೆಳ್ಳಾರಿ ಠಾಣಾ ವ್ಯಾಪ್ತಿಯಲ್ಲಿ ಪ್ರಸಾದ್ ಮತ್ತು ಶಮೀರ್ ಅವರು. ಹೀಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ 36 ಜನರನ್ನ ಲೀಸ್ಟ್ ರೆಡಿ ಮಾಡಿಟ್ಟಿದ್ದಾರೆ ಪೊಲೀಸರು. ಗಡೀಪಾರು ಆದೇಶವನ್ನ ಕೊಟ್ಟಿದ್ದಾರೆ. ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರಿದಂತಹ ವ್ಯಕ್ತಿಗಳು, ವಿವಿಧ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿಗಳು, ಬಂಟ್ವಾಳ ಗ್ರಾಮಾಂತರ, ಬಂಟ್ವಾಳ ನಗರ, ಪುತ್ತೂರು ಗ್ರಾಮಾಂತರ, ಪುತ್ತೂರು ನಗರ, ಪುಂಚಾಲಕಟ್ಟೆ, ಬೆಳ್ತಂಗಡಿ, ಉಪ್ಪಿನಂಗಡಿ, ಕಡಬ, ಸುಳ್ಯ, ಬೆಳ್ಳಾರೆ ಪೊಲೀಸ್ ಠಾಣೆಗೆ ಸೇರಿದಂತಹ ಹಳೆ ಆರೋಪಿಗಳು. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವ್ಯಾಪ್ತಿಗೆ ಬರುವಂತಹ ಪೊಲೀಸ್ ಠಾಣೆಗಳು. ವಿಶ್ವ ಹಿಂದೂ ಪರಿಷತ್ ಮುಖಂಡ ಭರತ್ ಕುಂಡೇಲು, ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಸೇರಿ ಹಲವರ ಹೆಸರು ಪಟ್ಟಿಯಲ್ಲಿದೆ. ಗಡೀಪಾರಿಗೆ ಪೊಲೀಸರು ಸಿದ್ಧಪಡಿಸಿದಂತಹ ಪಟ್ಟಿ ಬಿಡುಗಡೆ ಮಾಡಿದಂತಹ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಅವರು.
ಸಹಾಯಕ ಆಯುಕ್ತರ ಮೂಲಕ ಈಗಾಗಲೇ ಪಟ್ಟಿಯಲ್ಲಿರುವವರಿಗೆ ನೋಟಿಸ್ ಅನ್ನ ರವಾನೆ ಮಾಡಲಾಗಿದೆ. ಮುಸ್ಲಿಂ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡವರ ಹೆಸರು ಕೂಡ ಈ ಗಡೀಪಾರು ಆದೇಶದಲ್ಲಿ ಇದೆ. ಇಲ್ಲಿ ನಾವು ಗಮನಿಸಬೇಕು, ಅರುಣ್ ಕುಮಾರ್ ಪುತಿಲ್ ಅವರು, ಭರತ್ ಕುಂಡೇಲ್ ಅವರ ಹೆಸರು ಕೂಡ ಈ ಪಟ್ಟಿಯಲ್ಲಿ ಇದೆ. ಜಿಲ್ಲೆಯಿಂದ ಒಟ್ಟು 36 ಜನರ ಲಿಸ್ಟ್ ಅನ್ನ ಪೊಲೀಸರು ರೆಡಿ ಮಾಡಿದ್ದಾರೆ ಗಡೀಪಾರು ನೋಟಿಸ್ ನೀಡಲಿಕ್ಕೋಸ್ಕರ. ಇವೆಲ್ಲರ ಜೊತೆಗೆ ಮುಸ್ಲಿಂ ಸಂಘಟನೆಗಳಲ್ಲೂ ಕೂಡ ತೊಡಗಿಸಿಕೊಂಡವರ ಹೆಸರು ಕೂಡ ಈ ಲಿಸ್ಟ್ ನಲ್ಲಿ ಇದೆ. ಇದು ಈಗ ತಾನೇ ಬಂದಿರುವಂತಹ ಬ್ರೇಕಿಂಗ್ ಅಪ್ಡೇಟ್ಸ್, ಇದು ಲೇಟೆಸ್ಟ್ ಬ್ರೇಕಿಂಗ್ ನ್ಯೂಸ್. ಇದು ಎಲ್ಲಿ ತನಕ ಅಂತ ಬಂದಾಗ ಕರಾವಳಿ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರೋಬ್ಬರಿ 36 ಜನರಿಗೆ ಗಡೀಪಾರು ಆದೇಶವನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಹೊರಡಿಸಲಾಗಿದೆ. ಇವೆಲ್ಲದರ ಜೊತೆಗೆ ಇಲ್ಲಿ ಕೇವಲ ಹಿಂದೂ ಕಾರ್ಯಕರ್ತರು ಮಾತ್ರ ಅಲ್ಲ, ಮುಸ್ಲಿಂ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿರುವಂತವರಿಗೂ ಕೂಡ ಗಡೀಪಾರು ಆದೇಶವನ್ನ ಮಾಡಲಾಗಿದೆ. ಸೊ ಹಾಗಿದ್ದಾಗ ಫೇಕ್ ನ್ಯೂಸ್ಗಳು ಬೇಡ, ಸುಳ್ಳು ಸುದ್ದಿಗಳು ಬೇಡ. ಒಂದೇ ಸಂಘಟನೆ ಟಾರ್ಗೆಟ್ ಆಗಿಲ್ಲ. ಇಲ್ಲಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ 2 ಸಂಘಟನೆಗಳಲ್ಲೂ ಕೂಡ ಯಾರು ಗುರುತಿಸಿಕೊಂಡಿದ್ದಾರೆ, ಜೊತೆಗೆ ಯಾರು ಬಹಳಷ್ಟು ಚರ್ಚೆಯಲ್ಲಿದ್ದಾರೆ, ಸುದ್ದಿಯಲ್ಲಿದ್ದಾರೆ, ಅವರಿಗೆ ಗಡೀಪಾರು ಆದೇಶವನ್ನ ಮಾಡಲಾಗಿದೆ. ಅದರಲ್ಲಿ ಅರುಣ್ ಕುಮಾರ್ ಪುತಿಲ್ ಅವರ ಹೆಸರು ಸೌಂಡ್ ಮಾಡ್ತಾ ಇದೆ. ಯಾಕೆಂದ್ರೆ ಪುತಿಲ ಪರಿವಾರದ ನಾಯಕರು ಜೊತೆಗೆ ಬಿಜೆಪಿ ಮುಖಂಡರಾಗಿರುವಂತಹ ಅರುಣ್ ಪುತಿಲ್ ಅವರಿಗೆ ಈ ಒಂದು ಗಡೀಪಾರು ಆದೇಶ, ಜೊತೆಗೆ ಭರತ್ ಕುಂಡೇಲ್ ಅವರ ಹೆಸರು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅವರಿಗೂ ಕೂಡ ಈ ಗಡೀಪಾರು ಆದೇಶವನ್ನು ಹೊರಡಿಸಲಾಗಿದೆ. ಜೊತೆಗೆ ಮುಸ್ಲಿಂ ಸಂಘಟನೆಗಳಲ್ಲೂ ಕೂಡ ಗುರುತಿಸಿಕೊಂಡವರಿಗೆ ಈ ಗಡೀಪಾರು ಆದೇಶವನ್ನ ಮಾಡಲಾಗಿದೆ. ಇದು ಸಮಾಜದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ನೆಲೆಸುವಲ್ಲಿ ಪೊಲೀಸರು ನಾವುಗಳು ತೆಗೆದುಕೊಂಡಿರುವಂತಹ ನಿರ್ಧಾರ, ಜೊತೆಗೆ ಕಠಿಣ ಕ್ರಮವನ್ನು ನಾವುಗಳು ತೆಗೆದುಕೊಳ್ತೀವಿ. ಅಲ್ಲಿ ತನಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿ ತನಕ ಶಾಂತಿ ಸುವ್ಯವಸ್ಥೆ ನೆಲೆಸಲ್ಲ ಅಲ್ಲಿ ತನಕ ನಾವು ಕಟ್ಟುನಿಟ್ಟಿನ ಕ್ರಮವನ್ನು ಮುಲಾಜಿಲ್ಲದೆ ತೆಗೆದುಕೊಳ್ತೀವಿ ಅನ್ನುವಂಥದ್ದು SP ಅವರು ಹೇಳಿದಂತಹ ಮಾತುಗಳು. ಇದು ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗಕ್ಕೆ ಸದ್ಯದ ಅಪ್ಡೇಟ್ಸ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.